ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಪ್ರಿಯ ವೀಕ್ಷಕ ಬಾಂಧವರೇ, ನಿಖಿಲನ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಕ್ರಿಸ್ಮಸ್ ಸಂಭ್ರಮಾಚರಣೆದ ವಿಶೇಷ ಬಲಿಪೂಜೆನು ಐತಾರ ರಾತ್ರಿಡು ಧರ್ಮ ಕೇಂದ್ರದ ವಟಾರಡು ನಡಪಾಯರು. ಜಗತ್ತಿಗೂ ಪ್ರೀತಿ, ಪ್ರೇಮ, ಕ್ಷಮೆ, ತ್ಯಾಗದ ಸಂದೇಶದ ಹೊಸ ಬೊಲ್ಪು ಆದ ಬತ್ತಿನ ಭಗವಾನ್ ಯೇಸು ಸ್ವಾಮಿನ ಜನ್ಮ ದಿನಾಚರಣೆದ ಕ್ರಿಸ್ಮಸ್ ಸಂಭ್ರಮ ಐತಾರ ರಾತ್ರಿ ನಾಡೊರ್ಮೆ ಆಚರಣೆಯಾಂಡು ನಮ್ಮ ಪರಿಸರದ ತೊಕ್ಕೋಟು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಕ್ರಿಸ್ಮಸ್ ಸಂಭ್ರಮಾಚರಣೆದ ವಿಶೇಷ ಬಲಿಪೂಜೆನು ಐತಾರ ರಾತ್ರಿ ನಡಪಾಯರು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನ್ಯ ಫಾದರ್ ಸಿಪ್ರಿಯನ್ ಪಿಂಟೋ ಬಲಿಪೂಜೆ ನಡಪಾದು ಭಗವಾನ್ ಯೇಸು ಸ್ವಾಮಿನ ಜನನದ ಕ್ರಿಸ್ಮಸ್ ಸಂದೇಶನ್ ಕೊರಿಯರು. Jesus
फादर एक रिक्षा ड्रायव्हर तरी आमकां दोगांयकी भुरग्यांक बरें शिकप दिलां. बी फॉर्म करचें सोड, एम फॉर्म करून काम करता म्हणटा आसतना भाव भयणीनो म्हाका चड अभिमान भोगलो त्या भुरग्या प्रास त्या बापयचेर. भुरग्याचेर कित्याक बापयन शिकयत पूण भुरग्यांनी शिकचें न्ही, भुरग्यान शिकयत बापयकी शिकोवंक साध्य जायचें न्ही. आनी अशें म्हणटाना म्हाका दोगांय ती अभिमान आयलो. तर भाव भयणीनो एक बरो विगार ताच्या लोकां खातीर कसलोय त्याग सॅक्रिफीस करता, त्या मोगाक त्याग सॅक्रिफीस आमी म्हणटा तरी त्या मोगाक पुरा सणना, त्या मोगाक पुरा सणना. एक धर्म भयण, एक समाज सेवक, एक गुरकार, एक उपाध्यक्ष जायतें बरेपण फिरगजेचें आशेता आनी समाजाचें बरेपण करता जाल्यार ते मोगान करता आसतना पुरासण जाल्ली जाल्यार कितलेशे बोटी हें नाका पुरो जालें अशें म्हूण सांगून रेस्ट करया म्हूण भोवंक वेती हाडली. पूण आमी तशें करिना कित्याक ह्या मोगाक पुरासण ना. भाव भयणीनो क्रिसमस देवाच्या मोगाचें फेस्त, देवाच्या मोगाक साक्ष दिवचें फेस्त, मनीस देव मनीस जाल्लें फेस्त, देवाच्या मोगाक पुरासण ना म्हूण सांगून रुजू करून दिल्लें फेस्त. आनी त्या देखून देव मनशाच्या मोगार पडलो आनी हो रुजू करच्या खातीर आमी म्हणटा ते कंतार आदावन येबेन पाथ केले सर्गींचें दार. ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರ ಗೂಲಪಡೆಯಿನ ಪ್ರಮುಖರು, ಪಾಲನಾ ಮಂಡಳಿ ಉಪಾಧ್ಯಕ್ಷರು, ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ದ ಲಯನ್ಸ್ ಜಿಲ್ಲೆ 317ಡಿದ ಕ್ರಿಸ್ಮಸ್ ಸಂಭ್ರಮಾಚರಣೆದ ಕ್ರಿಸ್ಮಸ್ ಸ್ನೇಹ ಸಂಗಮ ಕಾರ್ಯಕ್ರಮ ಮೂಡಬಿದಿರೆದ ಲೆಕ್ಸಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ವಟಾರಡು ಶನಿವಾರ ರಾತ್ರಿ ಬಾರಿ ಗರ್ದಡು ವಿದ್ಯುತ್ ದೀಪದ ಜಗಮಗತ ಬುಲ್ಪುಡು ನಡೆತನು. ಮೂಡಬಿದ್ರೆ ಅಶ್ವಥ ಮರದ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಲೆಕ್ಸಾ ವ್ಯಾಲಿ ವ್ಯೂದ ಪೊರ್ಲಕಂಠದ ಹೊರಾಂಗಣ ಸಭಾಂಗಣದ ಅಟನೆ ಮಲ್ತಿನ ಲಯನ್ಸ್ ಜಿಲ್ಲೆ 317 ಲಯನ್ಸ್ ಕ್ರಿಸ್ಮಸ್ ಸಂಭ್ರಮಾಚರಣೆನು ಲಯನ್ಸ್ ಜಿಲ್ಲೆ 317 ರಾಜ್ಯಪಾಲರು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ತನ್ನ ಪಾತ್ರರು ಉದಿಪನ ಮಲ್ತದು ಮಾತರಿಗ್ಲ ಕ್ರಿಸ್ಮಸ್ ಶುಭಾಶಯ ತಿಳಿಪಾಯರು. ತಮ್ಮ ರೋಷನ್ ಇವರ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯ ಸುಮಾರು 22 ಸಂಯೋಜಕರ ಜೊತೆಗೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಅವರು ಇಲ್ಲಿ ಆಯೋಜಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಊರಿನ ಹೆಸರನ್ನು ಭಾರತ ದೇಶದ ನಕ್ಷೆಯಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದ ನಕ್ಷೆಯಲ್ಲೇ ಎತ್ತಿ ತೋರಿಸಿರುವಂಥ ನಮ್ಮ ಆತ್ಮೀಯರಾದ ಮಿತ್ರ ನಮ್ಮ ರೊನಾಲ್ಡ್ ಸಿಲ್ವನ್ ರವರು ಈ ಕಾರ್ಯಕ್ರಮವನ್ನು ತುಂಬ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಪೂಜ್ಯರಾಗಿರುವಂಥ ಬಿಷಪ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಹಾಗೂ ನಮ್ಮವರೇ ಆದಂಥ ಪೂಜ್ಯ ಅಸ್ರಣ್ಣವರವರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಬಂದಿದೆ. ಈ ವರ್ಷದ ವಿಶೇಷ ಏನಂದರೆ ಇವತ್ತಿನ ಅತಿಥಿಗಳಿಗಿರುವಂಥ ನಮ್ಮ ಬಿಷಪ್ ಆಗಿರ್ಬೋದು, ಪೂಜ್ಯ ಅಸ್ರಣ್ಣರು ಆಗಿರ್ಬೋದು, ನಮ್ಮ ರೊನಾಲ್ಡ್ ಸಿಲ್ವನ್ ಆಗಿರ್ಬೋದು, ನಮ್ಮ ಸಂಯೋಜಕರಾದ ರೋಷನ್ ಆಗಿರ್ಬೋದು ಅಥವಾ ನಾನು ಆಗಿರ್ಬೋದು, ನಾವು 5 ಜನ ಕೂಡ ಈ ಊರಿನವರೇ. ಆದ್ದರಿಂದ ಬಂದಿರುವ ನೀವೆಲ್ಲರೂ ನಮ್ಮ ಊರಿನ ಈ ಆತಿಥ್ಯವನ್ನು ಸ್ವೀಕರಿಸಿ ತುಂಬ ಖುಷಿಯಿಂದ ಇದ್ದು ಈ ಕಾರ್ಯಕ್ರಮವನ್ನು ಮೆಮೊರೇಬಲ್ ಆಗುವ ಹಾಗೆ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಅತಿ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡುತ್ತೇನೆ. ಪೊರ್ಲಕಂಠದ ಗೋಧೂಳಿ ಪ್ರದರ್ಶನ ಬೊಕ್ಕ ಕ್ರಿಸ್ಮಸ್ ಸಂಭ್ರಮನು ತನ್ನ ಆಶೀರ್ವಚನಡು ಕುಡ್ಲ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ಪೀಟರ್ ಪೌಲ್ ಸಲ್ದಾನ ಉದಿಪನ ಮಲ್ತೇರು. And all of us well-wishers bless every effort that is done here at the Lexa Lights and Technologies, and all of us who are present for witnessing this evening's event. Through your continual grace and blessings, we will live according to your will. To make this prayer in your own name, you will live and reign forever and ever. In the name of the Father, and of the Son, and of the Holy. Our guests today join in hands together by cutting the cake and inaugurating the Christmas celebration. Yes, music. ದೇವ್ಯನ ಭಾಷೆ ಅವು ಪ್ರೀತಿದ ಭಾಷೆ.
ಪ್ರೀತಿನ ಪಟ್ಟಣ ಮೂಲಕ ಮಾತೆರ್ಲ ಒಂಜಾದ ಬದುಕೋಡು ಪನ್ಪಿನ ಸಂದೇಶನು ದೇವೇರ್ ಕೊಡ್ತೇರ್ ಪಣದು ಕುಡ್ಲ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ಪೀಟರ್ ಪೌಲ್ ಸಲ್ದಾನ ಆಶೀರ್ವಚನದ ಸಂದೇಶ ಕೊರಿಯರು. ದೇವರು ಮಾತನಾಡುವ ಭಾಷೆ ಮನುಷ್ಯ, ಪುರುಷ ಮತ್ತು ಸ್ತ್ರೀ, ನಾವು ಪ್ರತಿಯೊಬ್ಬರೂ ದೇವರು ಮಾತನಾಡುವ ಭಾಷೆ. ಆದ ಕಾರಣ ದೇವರು ಮನುಷ್ಯರ ನೋವು ನಲುಗಳಿಗೆ ಸ್ಪಂದಿಸಬೇಕಾಗಿ ನಾವು ಏನು ಕಷ್ಟಪಡ್ತೇವೋ ಅದನ್ನೆಲ್ಲ ಅನುಭವಿಸ್ಬೇಕಂತ ಮನುಷ್ಯರಾದರು ದಾರಿಗಿಳಿದು ಬಂದರು. ಅವರು ಜನಿಸಿದ ಆ ಸಮಯದಲ್ಲಿ ದೇವದೂತರು ಬಂದು ಹೇಳಿದ ಮಾತುಗಳು ಬಹಳ ಅರ್ಥಗರ್ಭಿತ. ಭಯಪಡಬೇಡಿ, ಈಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಹಿಂದೆ ದಾವಿನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ದೇವದೂತರ ಈ ಮಾತು ಕೇಳಿ ನಿಜವಾಗಿ ಈ ಕುರಿಗಾಹಿಗಳು ಆ ಮಗುವನ್ನು ಹುಡುಕಿಕೊಂಡು ಹೋಗಿದ್ದರು. ನಮಗಾಗಿ ಪರಮಾನಂದವನ್ನು ಕೊಡಲು, ತೃಪ್ತಿಯನ್ನು ಕೊಡಲು, ಸಂತೋಷವನ್ನು ಕೊಡಲು, ನಮ್ಮ ಜೀವನವನ್ನು ಸುಗಮ ಮಾಡಲು, ನಮ್ಮ ನೋವುಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವಂಥ ಒಬ್ಬ ದೇವರು ಇದ್ದಾರೆ. ಮತ್ತು ಅವರ ಮುಖ ನಮ್ಮ ಮುಖದಂತೆ ಇದೆ, ಒಬ್ಬ ಮನುಷ್ಯನ ಮುಖದಂತೆ ಇದೆ. ಯಾವ ಗರ್ವ ಇಲ್ಲ, ಯಾವ ಅಹಂಕಾರ ಇಲ್ಲ, ತುಂಬ ಮೃದು ಸ್ವಭಾವ. ಅಂಥ ಮೃದು ಸ್ವಭಾವ ಇದ್ದು ಒಬ್ಬ ಚಿಕ್ಕ ಮಗುವಿನಂತೆ ನಮ್ಮ ಕಣ್ಣ ಮುಂದೆ ಕಾಣಸಿಕ್ಕಿದ್ದಾರೆ. ಧರ್ಮದ ನಡುಟು ಭಾಷದ ನಡುಟು ಸಾಮ್ಯತೆ ಉಂಡು. ಮಾತಾ ಧರ್ಮಲ ಸಾರುನಿ ಶಾಂತಿದ ಸಂದೇಶ ಪಂಡದು ಶ್ರೀ ಕ್ಷೇತ್ರ ಕಟೀಲ್ದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಕಮಲಾದೇವಿ ಪ್ರಸಾದ ಅಸ್ರಣ್ಯರು ಆಶೀರ್ವಚನದ ಸಂದೇಶ ಕೊರಿಯರು. ನಮ್ಮ ಇಡೀ ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಉದಯಿಸಿವೆ, ಆದರೆ ತತ್ವಗಳು ಒಂದೇ, ಎಲ್ಲರ ಸಂದೇಶಗಳು ಒಂದೇ, ಆದರೆ ಹೇಳುವಂತಹ ಹೆಸರುಗಳು ಬೇರೆ ಬೇರೆ. ನಾನು ಆ ಸಭೆಯಲ್ಲಿ ಹೇಳಿದ್ದುಂಟು, ಏನಂತಂದರೆ ಹೇಗೆ ಸಮನ್ವಯ ಮಾಡೋದು. ಈಗ ಕ್ರಿಶ್ಚಿಯಾನಿಟಿಗೂ ಹಿಂದೂಯಿಸಮಿಗೂ ಹೇಗೆ ಸಮನ್ವಯ ಮಾಡೋದು ಅಂತಂದರೆ, ಕ್ರಿಸ್ತ ಯೇಸು ಕ್ರಿಸ್ತ ಅಂತ ಏನು ಒಂದನ್ನು ಸಮನ್ವಯ ಮಾಡಿ ಹೇಗೆ ಹೇಳೋದು ನಮ್ಮ ಶಾಸ್ತ್ರಕ್ಕೆ ಅಂತಂದರೆ, ಯೇಸು ಅಂತಂದರೆ ನಮ್ಮ ಶಾಸ್ತ್ರಕ್ಕೆ ಸಮನ್ವಯ ಹೇಗೆ ಮಾಡೋದು ಅಂದರೆ, ವಾಸು ಅಂತ ಹೇಳಿದರೆ ವಾಸುದೇವ ಅಂತ ಹೇಳೋದು ನಾವು. ವಾಸುದೇವ ಯೇಸುದೇವ, ಇದನ್ನೇ ನಾವು ಸಮನ್ವಯ ಮಾಡಿ ಹೇಳಿದರೆ ಆಯಿತು. ನಮ್ಮ ವಾಸುವೇ ಯೇಸು, ಅವರ ಯೇಸುವೇ ನಮ್ಮ ವಾಸು, ಮುಗೀತು. ಕ್ರಿಸ್ತ ಅಂತ ಹೇಳೋದು ಅವರು. ಕ್ರಿಸ್ತ ಅಂದ್ರೆ ಏನು? ನಮ್ಮ ಕೃಷ್ಣನೇ ಅವರ ಕ್ರಿಸ್ತ. ಈ ರೀತಿಯಾಗಿ ನಮ್ಮ ದೇವರನ್ನು ನಾವು ಸಮನ್ವಯ ಮಾಡಿದರೆ ಯಾವ ಸಮಸ್ಯೆಯೂ ಇಲ್ಲ. ಮಾರಿ ಅಂತ ಹೇಳ್ತೇವೆ ನಾವು, ಮಾರಿಯವು. ನಮ್ಮ ದೇವರನ್ನು ಮೇರಿ ಅಂತ ಹೇಳ್ತಾರೆ ಅವರು, ನಾವು ಮಾರಿ ಅಂತ ಹೇಳ್ತೇವೆ, ಮಾರಿಯಮ್ಮ ಅಂತ. ಮಾರಿ ಪೂಜೆ ಎಲ್ಲ ಮಾಡ್ತೇವೆ ನಾವು. ಮಾರಿ ಅಂತಂದರೆ ನಮ್ಮ ತಾಯಿಯನ್ನು ಹೇಳುವಂಥದ್ದು, ಜಗತ್ತಿನ ತಾಯಿಯನ್ನು ಮಾರಿ ಅಂತ ಹೇಳೋದು. ಅದೇ ಈ ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಮೇರಿ ಅಂತ ಹೇಳೋದು. ಇಷ್ಟೇ ವ್ಯತ್ಯಾಸ. ಈ ರೀತಿ ಸಮನ್ವಯ ಇನ್ನು ಅನೇಕ ನಾವು ವಿಚಾರದಲ್ಲಿ ಸಮನ್ವಯ ಮಾಡ್ತಾ ಹೋಗೋದು. ಇಂಗ್ಲೀಷ್ ಭಾಷೆ, ನಾನು ಎಲ್ಲ ಕಡೆ ನಾನು ಸ್ಪೀಚ್ ಮಾಡುವಾಗ ಹೇಳೋದುಂಟು, ಇಂಗ್ಲೀಷ್ ಭಾಷೆಯು ನಮ್ಮ ಸಂಸ್ಕೃತ ಭಾಷೆಯು ಬಹಳ ಹತ್ತಿರವುಳ್ಳ ಭಾಷೆ. ಹೇಗೆ ಅಂತ ನೀವು ಕೇಳ್ಬೋದು. ಈಗ ನೋಡಿ, ನಾವು ಸಂಸ್ಕೃತದಲ್ಲಿ ತಾಯಿಯನ್ನು ಮಾತೃ ಅಂತ ಹೇಳೋದು, ಇಂಗ್ಲೀಷಲ್ಲಿ ಮದರ್. ನಮ್ಮ ತಂದೆಯನ್ನು ಪಿತೃ ಅಂತ ಹೇಳೋದು, ಇಂಗ್ಲೀಷಲ್ಲಿ ಏನು ಹೇಳೋದು? ಫಾದರ್. ನಾವು ಸಂಸ್ಕೃತದಲ್ಲಿ ಸಹೋದರಿ ಸ್ವಸ್ರು ಅಂತ ಹೇಳೋದು, ಇಂಗ್ಲೀಷಲ್ಲಿ ಸಿಸ್ಟರ್. ಸ್ವಸ್ರು ಸಿಸ್ಟರ್. ಮಗನನ್ನು ನಾವು ಸಂಸ್ಕೃತದಲ್ಲಿ ಸೂನು ಅಂತ ಹೇಳೋದು, ಅದರಲ್ಲಿ ಸನ್ ಅಂತ ಹೇಳೋದು. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ವಿಡಿಯೋ ಚಿತ್ರಣದ ಸಂದೇಶನ್ ಕಡಪುರ್ದು ಮಾತರಿಗಳ ಕ್ರಿಸ್ಮಸ್ ಪರ್ಬ ಹೊಸ ವರ್ಷದ ಎಡಪುಂತರಿಪಾಯರು. ಸರ್ವರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಇವತ್ತು ಬಹುಶಃ ಲೆಕ್ಸಾ ಸ್ಪೋರ್ಟ್ಸ್ ವ್ಯಾಲಿಯಲ್ಲಿ ನಡೆಯುತ್ತಿರುವಂತಹ ಸವಾರ ಸಮಾವೇಶದಲ್ಲಿ ನಾನು ಕೂಡ ಭಾಗವಹಿಸಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಈ ಐತಿಹಾಸಿಕ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಾನು ವಿಷಾದಿಸುತ್ತೇನೆ. ನಾನು ಬೇಡಿಕೊಂಡು ಕ್ರಿಸ್ಮಸ್ ಹಬ್ಬವು ಸೋದರತೆ, ಮಾನವೀಯತೆ, ಪ್ರೀತಿ ವಿಶ್ವಾಸ ತರುವಂತಹ ಒಂದು ಹಬ್ಬವಾಗಿದ್ದುಕೊಂಡು
ಈ ಹಬ್ಬದ ಸಂದೇಶವನ್ನು ಸಾರುವಂತ ಕಾರ್ಯಕ್ರಮ ಇದಾಗಿದೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ವಿಶ್ವಾಸ ಮುಖಾಂತರ ಒಂದು ವಿಶ್ವಾಸಬದ್ಧ ಸಮಾಜ ಕಟ್ಟಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ನಾವು ಮಾಡುವಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಈ ಪೊರ್ತು ಬಿಷಪೇರು ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ, ವೇದಮೂರ್ತಿ ಕಮಲಾದೇವಿ ಪ್ರಸಾದ ಅಸ್ಟಣ್ಣೆರು, ಲಯನ್ಸ್ ಜಿಲ್ಲೆ 317 ಡೀತ ರಾಜ್ಯಪಾಲ ದಂಪತಿಲು ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಶ್ರೀಮತಿ ಸ್ಮಿತಾ ಮೆಲ್ವಿನ್ ಡಿಸೋಜಾ ಕಾರ್ಯಕ್ರಮಕ್ಕೆ ತನ್ನ ಪೊರ್ಲಕಂಠದ ಜಾಗದ ಪ್ರಾಯೋಜಕತ್ವ ಒದಗಿಸಾಯಿನ ಲೆಕ್ಸಾ ಸಂಸ್ಥೆದ ಸ್ಥಾಪಕರು ರೊನಾಲ್ಡ್ ಸಿಲ್ವಿಯಾ ಡಿಸೋಜಾ ಮುಕ್ಲೆಗೆ ಮಾನಾದಿಗೆ ಮಲ್ತೇರು. On all your success and wishing you wonderful achievements ahead in your life on this day of Lions District Christmas celebration. Amidst all the guests and dignitaries on the stage, we recognize your achievements and we wish that you have much more achievements in the future. Congratulations once again to Lion Ronald Sylvan D'Souza, and thank you to all the dignitaries on the dais for joining in honoring and felicitating the special invitee today. ಯಾವ ಒಂದು ಆಕ್ಷನ್ ನಾವು ಮಾಡೋದ್ರ ಮೂಲಕ ಇನ್ನೊಬ್ಬರಿಗೆ ಆ ಸಂದೇಶ ಹೋಗುತ್ತೋ ಇದು ದೇವರ ಭಾಷೆ ಅಂತ ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ನಮ್ಮ ಗೌರವವನ್ನು ಬಿಷಪ್ಗೆ ಕೊಡ್ತಾ ಒಂದು ಕಿಂಚಿತ್ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆಗಳು ಸರ್. Give a big round of applause to the first couple of our district, Lion Dr. Melvin D'Souza and Smita D'Souza. Merry Christmas and a fabulous New Year. I hope the New Year gets you lots of more prosperity and achievements. ಅಂಚೆನೆ ಈ ತುಂಜಿ ಪೊರ್ಲಕಂಠದ ಕ್ರಿಸ್ಮಸ್ ಸಂಭ್ರಮನ ಆಟನೆ ಮಲ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ರಾಯನ್ ರೋಷನ್ ಡಿಸೋಜಾ, ಶ್ರೀಮತಿ ವಿಲ್ಮಾ ಡಿಸೋಜಾ ದಂಪತಿಲು ಬೊಕ್ಕ ಅಕ್ಲೆನ ಇಡೀ ಕ್ರಿಸ್ಮಸ್ ಆಚರಣೆ ತಂಡಗ ಲಯನ್ಸ್ ಜಿಲ್ಲಾ ರಾಜ್ಯಪಾಲರು ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅಭಿನಂದನೆ ಸಂದಾಯರು. So ladies and gentlemen, we can put our hands together for the lovely committee that has taken care of the successful Christmas event of this district. I can't hear the noise. Can we make some noise? Claps. Yes, yes. Thank you. ಲಯನ್ಸ್ ಜಿಲ್ಲಾ ಸಂಪುಟದ ಕಾರ್ಯದರ್ಶಿ ಆಲ್ವಿನ್ ಡಿಸೋಜಾ, ಕೋಶಾಧಿಕಾರಿ ಸುಧಾಕರ್ ಶೆಟ್ಟಿ, ನಿಕಟಪೂರ್ವ ರಾಜ್ಯಪಾಲರು ಸಂದೀಪ್ ಶೆಟ್ಟಿ, ನಿಯೋಜಿತ 1ನೇ ಉಪರಾಜ್ಯಪಾಲರು ಭಾರತಿ, 2ನೇ ಉಪರಾಜ್ಯಪಾಲರು ಕುಡ್ಪಿ ಅರವಿಂದ ಶೆನೈ, ರಾಜ್ಯಪಾಲರಿನ ಕಾರ್ಯಕ್ರಮ ಸಂಯೋಜಕರು ಗೀತಾ ರಾವ್, ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಿಜಯ್ ವಿಷ್ಣುಮಯ್ಯ, ಕಾರ್ಯಕ್ರಮ ಸಂಯೋಜಕರು ಕಿಶೋರ್ ಡಿ ಶೆಟ್ಟಿ, ಲಿಯೋ ಜಿಲ್ಲಾ ಅಧ್ಯಕ್ಷರು ರಂಜಿತಾ ಬೊಕ್ಕ ಕ್ರಿಸ್ಮಸ್ ಆಚರಣೆ ಸಮಿತಿದಾಗಲೂ ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಲೆಕ್ಸಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ವಿದ್ಯುತ್ ದೀಪ ಅಲಂಕಾರ ಬೊಲ್ಪುದ ನರ್ತನ ಕಾರ್ಯಕ್ರಮಗ ವಿಶೇಷ ಮೆರುಗು ಕೊರುಂಡು. Christmas, we wish you a Merry Christmas and a Happy New Year. We wish you a Merry Christmas, we
wish you a Merry Christmas and a Happy New Year. We wish you ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ ಒಟ್ಟು ಸೇರಿಗೆಡು 21ನೇ ವರ್ಷದ ಕೋಟಿ ಚೆನ್ನಯ ಕ್ರೀಡಾಕೂಟನು ಉಳ್ಳಾಲ ಭಾರತ್ ಶಾಲಾ ಮೈದಾನಡು ಐತಾರ ಇಡೀ ದಿನ ನಡಪಾಯರು. ಕುಡ್ಲ ಹೋಟೆಲ್ ದೀಪಾ ಕಂಫರ್ಟ್ಸ್ದ ಮಾಲಕರು ನಿರ್ದೇಶಕಿ ಶ್ರೀಮತಿ ಊರ್ಮಿಳಾ ರಮೇಶ್ ಕ್ರೀಡಾಕೂಟನು ತುಡರ್ ಬೆಳಗಾದು ಉದಿಪನವಂತರು. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮುತಾಲಿಕೆಡು ವರ್ಷಂ ಪ್ರತಿ ನಡಪಾವನ ಕೋಟಿ ಚೆನ್ನಯ ಕ್ರೀಡಾಕೂಟನು ಉಳ್ಳಾಲ ಭಾರತ್ ಹೈಸ್ಕೂಲ್ ಮೈದಾನಡು ಐತಾರ ಅಡಣೆ ಮಲ್ದಿದ್ದೇರು. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಗೆ ಈ ಸರ್ತಿ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಲ ಸೇರ್ಪಡೆಯಾದಿದ್ದು ಮೊಕ್ಲಿನ ಜಂಟಿ ಆಶ್ರಯಡ್ ಅಟಣೆ ಮಲ್ತಿನ 21ನೇ ವರ್ಷದ ಕೋಟಿ ಚೆನ್ನಯ ಕ್ರೀಡಾಕೂಟನು ಕುಡ್ಲ ದೀಪಾ ಕಂಫರ್ಟ್ಸ್ ಮಾಲಕರು ಶ್ರೀಮತಿ ಊರ್ಮಿಳಾ ರಮೇಶ್ ತುಡರ್ ಬೆಳಗಾದ ಉದಿಪನ ಮಲ್ತೇರು. ವಿಶ್ವ ಬಿಲ್ಲವ ಮಹಿಳಾ ವೇದಿಕೆರ್ದು ವಾರೀತಿದ ಸಗಾಯ ಬೋಡಾಂಡಲ ತಂಕ್ಲು ಕೊರ್ಪ ಪಂಡದ ವಿಶ್ವ ಬಿಲ್ಲವ ಮಹಿಳಾ ವೇದಿಕೆದ ಅಧ್ಯಕ್ಷರಾದುಪುನ ದೀಪಾ ಕಂಫರ್ಟ್ಸ್ ನಿರ್ದೇಶಕಿಯರು ಶ್ರೀಮತಿ ಊರ್ಮಿಳಾ ರಮೇಶ್ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಮಹಿಳಾ ವೇದಿಕೆದ ಕೋಟಿ ಚೆನ್ನಯ ಕ್ರೀಡಾಕೂಟಗೆ ಎಡಬೈಕೆರು. ಬರುವ ಫೆಬ್ರವರಿ ತಿಂಗಳಲ್ಲಿ ಬಿಲ್ಲವ ಸಮಾವೇಶ ನಡೆಯಲಿಕ್ಕಿದೆ ಅಂತ ಈಗ ಗೊತ್ತಾಗಿದೆ. ಹಾಗೆ ಇದಕ್ಕೆ ನಮ್ಮ ವಿಶ್ವ ಬಿಲ್ಲವ ಮಹಿಳಾ ಸಂಘದಿಂದ ನಿಮಗೆ ಎಂಥ ಪ್ರೋತ್ಸಾಹ ಬೇಕಾದರೂ ನಾವು ತಯಾರಿದ್ದೇವೆ ಎಂದು ಹೇಳಲು ನಾನು ಆಶಿಸುತ್ತೇನೆ. ಹೀಗೆ ಹೇಳಿ ನಿಮ್ಮ ಕಾರ್ಯಕ್ರಮವು ಯಾವೊಂದು ತೊಂದರೆ ಇಲ್ಲದೆ ಯಶಸ್ವಿಯಾಗಿ ನಡೆಯಲೆಂದು ಇಲ್ಲಿ ನೆರೆದಿರುವ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸುತ್ತಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಪರವಾದ ಐತ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಬೊಕ್ಕ ರಾಷ್ಟ್ರೀಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಬಂಗಾರದ ಪದಕ ಪಡೆಯಿನ ರಿಕ್ತಾ ಕಿರಣ್ ರೆಗ್ ಈ ಪೊರ್ತು ಅಭಿನಂದನೆ ಸಂದಾಯರು. ನಮ್ಮ ಈ ಭಾಗಡೊಂಜಿ ಉಪ್ಪುನಂಚಿ ನಮ್ಮ ಸಮಾಜದ ಒಂಜಿ ಹಿರಿಯ ಸಂಸ್ಥೆ ಸಾಮಾಜಿಕ ವೈನಂಚಿನ ಕೆಲಸ ಒಂಜಿ ಸತ್ಸಂಗದ ಮೂಲಕವಾದ ಕೊರೊಂದು ಬರ್ಕೊಂಡಂಚಿನ ಒಂಜಿ ಬಿಲ್ಲವ ಸೇವಾ ಸಮಾಜದ ಒಂಜಿ ಪೆರ್ಮೆದ ಒಂಜಿ ಸಂಸ್ಥೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮುಕ್ಲಿಗೆ ಬ್ರಹ್ಮ ಪೂರ್ವಕವಾದ ಮೋಕೆಡು ಅಭಿಮಾನ ಪೂರ್ವಕವಾದ ಅಭಿನಂದನೆ ಕೊರಡು ವಿನಂತನಲ್ಲ. ಪೇಟ ಶಾಲು ಸ್ಮರಣಿಕೆ ಅವಲಕನೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ನಮ್ಮ ಸಮಾಜದ ಒಂಜಿ ಸಾಧಕೆ ಅಲ್ಲದ ಪುಣಂಚಿನಾರ್ ಯುವ ಸಾಧಕೆ ತುಂಬ ದಿನಟ್ಟು ಅರೆಗೆ ನನಾತ್ ಸೇವರ್ ನಕಲ ಅನುಗ್ರಹ ಆಶೀರ್ವಾದ ಗುರು ಹಿರಿಯರ ನಕಲ ಆಶೀರ್ವಾದ ಅರೆಗೆ ಉಪ್ಪಡು ಬಂದು ಅಲ್ಲಿನ ಬ್ರಹ್ಮಶ್ರೀ ಬಿಲ್ಲವ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಎಜೆ ಶೇಖರ್, ದಿನೇಶ್ ಕೆ ಅತ್ತವರ್, ಬಾಬು ಸಿಸಾಸಕಿನ್ಯ ಎಲ್ಲರೂ ಜೊತೆಯಾಗಿದ್ದುಕೊಂಡು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಹೊರ ಜೋರಾದ ಚಪ್ಪಲ ಒಟ್ಲಿ. ದುಬೈ ಬಿಲ್ಲವಾಸ್ತ ಮಾಧವ್ ಪೂಜಾರಿ ಮಲ್ಲಬಿನಿರಾದ ಪಾಲ್ಪಡೆದು ಬದುಕುಡು ಶಿಸ್ತು ಬೋರ್ಡು ದೈಹಿಕ ವ್ಯಾಯಾಮ ಬೋರ್ಡು ಪಂಡ ತೆರಿಪಾಯರು. ಯಾನು ಅವೇ ಒಂಜಿ ಫೀಲ್ಡ್ ಹಿಡಿದು ಬೈದಿನೇ ಒಂಜಿ ಕ್ರೀಡೆಡ್ ಎಡ್ಡೆ ಎತ್ತುಂಡ ಒಂಜಿ ಎಡ್ಡೆ ಕೆಲಸ ತಿಕ್ಕೊಂಡು ಆ ಕಂಪನಿದಾಕ್ಲ ಒಂಜಿ ನಿಕ್ಲೇನು ಏತು ಮೋಕೆಡು ತೂಪೇರು ವಾ ನಮ್ಮನೆಡು ನಿಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರ್ಪೇರು ನಿಕ್ಲ ಒಂಜಿ ಜಾಬ್ ಸೆಕ್ಯೂರ್ ಆಪುಂಡು ಅಲ್ಪ ಆ ಕಂಪನಿಗೆ ನಿಕ್ಲು ರಡ್ಡು ಕಾರಣಗೂ ಬೋಡಾಪಾರು ಒಂಜಿ ಅಕ್ಕಲ್ನ ಪುದರ್ನ ನಿಕ್ಲು ಮಿತ್ತುಕೊಂದರ್ಪಾರು ಕ್ರೀಡೆಡ್ ರಡ್ನೆ ಕೆಲಸಗೂ ಜನ ಬೋಡು ಅಂಚಾದ ಒಂಜಿ ಎಡ್ಡೆ ಜೀವನ ತಿಕ್ಕೊಂಡು ಎಡ್ಡೆ ಒಂಜಿ ಭವಿಷ್ಯ ತಿಕ್ಕೊಂಡು ಕೊಡೊಂಜಿ ಎಲ್ಲಿ ಒಂಜಿ ಕೆಬಿ ಪಾತೆರ ಒಂಜಿ ಕ್ರೀಡೆಡ್ ಭಾಗವಹಿಸೋಡಾಂಡ ಜೀವ ಬಾರಿ ಗಟ್ಟಿ ಉಪ್ಪೋಡು ಅವು ಪೋಡಾಂಡ ಮಾತ ನಮ್ನೆದ ದುಶ್ಚಟರ್ದು ದೂರ ಉಪ್ಪೋಡು ನಿಕ್ಲ ಒಂಜಿ ಜೀವನದ ಒಂಜಿ ಡಿಸಿಪ್ಲಿನ್ ಪನ್ಪುನ ಉಪ್ಪುಂಡು ದಿನಾಲ ಎಕ್ಸಸೈಸ್ ಮಲ್ಪೋಡು ದಿನಾಲ ಒಂಚೂರು ಬಲಿಪೋಡು ಅವು ಅಕ್ಲೇನ ಒಂಜಿ ಎಡ್ಡೆ ನಾಗರಿಕರ ಅಪ್ಲಕ ಮನ್ಪುಂಡು ಒಂದು ಮಾತ ನೆನಪುದಿಲೆ ಏತು ತಾಕತ್ತುಂಡು ಆತು ತಾಕತ್ತು ಪಾಡ್ದು ಆ ಕ್ರೀಡೆಡ್ ಭಾಗವಹಿಸಲೆ ಏರು ಫಸ್ಟ್ ಬರ್ಪೇರು ಏರು ಸೆಕೆಂಡ್ ಬರ್ಪೇರು ಅವೇನು ತುಯ್ಯರೆ ತೀರ್ಪುಗಾರರು ಉಪ್ಪೇರು ನಿಕ್ಲ ತಾಕತ್ತನ್ನು ಎಲ್ಲೇ ಗದಿ ಓಡ್ಚಿ ಯಾಪ ನಿಕ್ಲ ಪಾರ್ಟಿಸಿಪೇಟ್ ಮನ್ಪೋರು ಅವೇ ದಿನ ಏತು ತಾಕತ್ತುಂಡು ಪಾಡ್ಲೆ ಬಲಿಪುಲೆ ಏರು ಫಸ್ಟ್ ಬರ್ಪೇರು ಐನ್ಪುರ ತುಯ್ಯರೆ ಪೋಡ್ಚಿ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಕೆಟಿ ಸುವರ್ಣ ಲೇಸ್ತ ಗುರ್ಕಾರ್ವನ ವಹಿಸೊಂದು ಸಮಾಜನ ಒಟ್ಟು ಸೇರಾವಡು ಸಂಘಟನೆಯನ್ನು ಮಲ್ಪೋಡು ಪನ್ಪಿನ ಉದ್ದೇಶಡ್
21 ಗ್ರಾಮಲೆನ್ ಸೇರಾ ಒಂದು ಇಂಚಿತ್ತಿ ಕ್ರೀಡಾಕೂಟನು ಪ್ರತಿ ವರ್ಷ ನಡಪಾವ. ವರ್ಷದ ವರ್ಷ ಜನ ಜಾಸ್ತಿ ಆದ ಸಂಘಟನೆ ಎಡ್ಡೆ ರೀತಿಡು ದುಂಬರಿಯೊಂದುಂಡು. ಇಂದು ಇಂಚನೆ ದುಂಬರಿ ಲೆಕ್ಕ ಮಾತೆನಲ ಸಹಕಾರ ಏಪಲ ಬೋರ್ಡು ಪಂಡ ತೆರಿಪಾಯರು. ಅಂಜನೆ ಕ್ರೀಡಾಪಟುಗಳೇ ಇನ್ನಿದ್ದ ಭಾರಿ ಪ್ರಮುಖವಾಗಿ ಇಡೀ ಸಮಾಜವನ್ನು ಒಟ್ಟು ಸೇರಿಸೋದು ದೃಷ್ಟಿಡ್ ಇಡೀ 21 ಗ್ರಾಮವನ್ನು ಸೇರಿಸೋದು ಈ ಕ್ರೀಡಾಕೂಟವನ್ನು ಮಲ್ತೊಂದಿಲ್ಲ. ಅಂಜನೆ ವರ್ಷದ ಯಶಸ್ವಿ ಆಗೋದು ಹೆಚ್ಚೆಚ್ಚೆ ಸಂಖ್ಯೆ ಆವೊಂದುಂಡು. ಅಂಜನೆ ನಮ್ಮ ಸಂಘಟನೆ ಆವೊಂದುಲ್ಲ. ಅಂಜನೆ ಎಲ್ಲಂಜದ ಇದ್ದ ಪಂಡೀರ್ ದುಂಬುದ ನೋಡಿ 24 ತಾರೀಕು ಫೆಬ್ರವರಿ ಯಶಸ್ವಿ ಆದ ಆ ಒಂಜಿ ನಮ್ಮ ಬಿಲ್ಲವ ಸಮಾವೇಶ ಆಯರ ಉಂಡು. ಅಂಜನೆ ಮಾತ ನಿಖಲ್ನ ಇಂಥ ಕಾರ್ಯಕ್ರಮ ಎಲ್ಲಂಜದ ಕಾರ್ಯಕ್ರಮ ಮಾತ ಯಶಸ್ವಿ ಆವೋಡು ನಿಖಲ್ ಮಾತ್ರ ಭಾಗವಹಿಸೋಡು ನಿಖಲ್ ಇಂಥ ಈ ಕ್ರೀಡಾಕೂಟ ಯಶಸ್ವಿ ಆವೋಡು ಮಾತೆಲ್ಲ ಬಯ್ಯ ಮಟ್ಟ ಭಾಗವಹಿಸೋಡು ಪಣ್ಣೊಂದು ಇಂಥ ಬತ್ತನಕ್ಲೆ ಮಾತೆಲ್ಲ ನಿಖಲಿಗೆ ಆರ್ಥಿಕ ಅಭಿನಂದನೆ ತಂದು. ಉಳ್ಳಾಲ ಬಂಡಿಕೊಟ್ಯ ಶ್ರೀ ಮಲರಾಯ ದೈವಸ್ಥಾನದ ಆಡಳಿತ ಮೊಕ್ತೇಸರರು ಸುಂದರ್ ಉಳ್ಳಾಲ್ ಗೊಬ್ಬುದಂಗಣಗ ತಾರಾಯಾಕದ ಬೇಲೂರು ರಾಪಾದ ಕ್ರೀಡಾಕೂಟಗ ಚಾಲನೆ ಕೊರಿಯರು. ಉಳ್ಳಾಲ ಎಚ್ಪಿ ಗ್ಯಾಸ್ ಮಾಲಕರು ಗೋಪಾಲ್ ಬಿಲ್ಲವ, ಉಳ್ಳಾಲ ಗಾಣಿಗ ಸಮಾಜದ ಅಧ್ಯಕ್ಷರು ಭರತ್ ರಂಗೋಲಿ, ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಗೌರವ ಸಲಹೆಗಾರರು ಎಜೆ ಶೇಖರ್, ಬಾಬು ಶ್ರೀಶಾಸ್ತ ಕಿನ್ಯ, ದಿನೇಶ್ ಅತ್ತಾವರ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರ, ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ, ಉಪಾಧ್ಯಕ್ಷರು ಹರೀಶ್ ಮುಂಡೋಳಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಗೋಪಿನಾಥ್ ಬಗಂಬಿಲ, ಸಂಘಟನಾ ಕಾರ್ಯದರ್ಶಿ ಹರೀಶ್ ಅಮ್ಲಮಗರು, ಕ್ರೀಡಾ ಕಾರ್ಯದರ್ಶಿ ರಾಜೇಶ್ ಕೆರಬೈಲ್, ಸಾಮರಸ್ಯ ಬೊಕ್ಕ ಕ್ರೀಡಾ ಕಾರ್ಯದರ್ಶಿ ಭಗವಾನ್ ದಾಸ್ ತುಕೋಟು, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಶ್ರೀಮತಿ ಸುರೇಖಾ ಹರೀಶ್ ಪ್ರಾರ್ಥನೆ ಪಂಡೆರು. ಪ್ರಧಾನ ಕಾರ್ಯದರ್ಶಿ ಆನಂದ್ ಅಸೇಗೋಳಿ ಸಭೆ ನೆತ್ಕೊಂಡರು. ದತ್ತು ಸಂಚಾಲಕರು ಜೀವನ್ ಕುಮಾರ್ ತೊಕ್ಕೋಟು ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೆರು. ಉದಿಪನದ ಸಭೆ ಹೆಸರಿದ ಬೊಕ್ಕ ಬಯ್ಯ ಮುಟ್ಟ ಬೇತೆ ಬೇತೆ ಗೊಬ್ಬುದ ಪಂತೋಲ್ ನಡೆದಂಡು. ಸುದ್ದಿವಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶಾಲಾ ಕಾಲೇಜದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂತಗೊಬ್ಬು ನಡೆಪೆರಂಡು. ಇಂದಕ್ಕೆ ಬಡಾದು ಉಳ್ಳಾಲ ತಾಲೂಕುದ ತಂಡ ರಚನೆದ ಆಯ್ಕೆ ಶಿಬಿರ ಡಿಸೆಂಬರ್ 30 ವಿಶ್ವಮಂಗಲ ಶಾಲೆಡು ನಡೆಪೆರ ಉಂಡು ಪಡೆದು ಉಳ್ಳಾಲ ತಾಲೂಕು ವಾಲಿಬಾಲ್ ಸಮಿತಿದ ಅಧ್ಯಕ್ಷರು ತ್ಯಾಗಂ ಹರೇಕಳ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ವತಿರ್ದು ಶಾಲಾ ಕಾಲೇಜ್ದ ಆಂಜೋಕ್ಲಿನ ಪೊಂಜೋಕ್ಲಿನ ಜಿಲ್ಲಾ ಮಟ್ಟದ ವಾಲಿಬಾಲ್ ಚಾಂಪಿಯನ್ಶಿಪ್ ಪಂದ್ಯಾಟ ಜನವರಿ 6 ಪುತ್ತೂರು ತಾಲೂಕು ನಡೆಪೆರೆಯುತ್ತದೆ. ಈ ಹಿನ್ನೆಲೆಡು ಆಯ್ಕೆ ಶಿಬಿರ ಡಿಸೆಂಬರ್ 30 ಕೊಣಾಜೆ ವಿಶ್ವಮಂಗಳ ವಿದ್ಯಾಸಂಸ್ಥೆಡು ನಡೆಪೆರೆ ಉಂಡು ಪಂಡದು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ತ್ಯಾಗಂ ಹರೇಕಳ ಸುದ್ದಿಗೋಷ್ಠಿ ತೆರಿಪಾಯರು. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಈಗಾಗಲೇ ಕಳೆದ ಒಂದು 3 ವರ್ಷಗಳಿಂದ ಜಿಲ್ಲಾ ಚಾಂಪಿಯನ್ಶಿಪ್ ಅನ್ನ ಮಾಡ್ತಾ ಬಂದಿದ್ದಾರೆ. ಕಳೆದ ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾಟ ಒಂದು ಒಳ್ಳೆಯ ಹೆಸರನ್ನ ಪಡೆದಿದೆ. ಅದರಲ್ಲಿ ಪಡಿಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರ ಏನು ಅಂತ ಹೇಳಿದ್ರೆ, ಪ್ರತಿ ಹಳ್ಳಿಯಿಂದ ಡೆಲ್ಲಿಗೆ ಅಂತ ಹೇಳಿ ಒಂದು ಮಾತಿದೆ. ಫಸ್ಟ್ ಹಳ್ಳಿಯಲ್ಲಿ ಒಂದು ಒಳ್ಳೆಯ ಟೀಮ್ ಅನ್ನ ಆಯ್ಕೆ ಮಾಡಬೇಕು. ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢ ಮತ್ತೆ ಕಾಲೇಜು, ಹೀಗೆ ಯೂನಿವರ್ಸಿಟಿ ತನಕ. ಹೀಗೆ ಅದಕ್ಕೆ ಬೇಸಿಕ್ ಮೂಲ ಅಭ್ಯಾಸ ಎಲ್ಲಿ ಅಂತೇಳಿ ಅದು ಪ್ರಾಥಮಿಕ ವಿಭಾಗದಲ್ಲಿ. ಈ ಪ್ರಾಥಮಿಕ ವಿಭಾಗದಲ್ಲಿ ಮಕ್ಕಳನ್ನ ಸರಿಯಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು, ತರಬೇತಿಯನ್ನು ಕೊಟ್ಟು, ಒಂದು ಒಳ್ಳೆಯ ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ವಾಪಸ್ ಟ್ರೈನಿಂಗ್ ಕೊಟ್ಟು, ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಯ್ಕೆ ಕೊಟ್ಟು ಅವರಿಗೆ ಒಂದು ಪಂದ್ಯಾಟವನ್ನು ನಡೆಸಿ ಮತ್ತೆ ಅವರನ್ನ ಜಿಲ್ಲಾ ಮಟ್ಟಕ್ಕೆ ಕೊಂಡೋಗುವಂಥದ್ದು. ಈ ಒಂದು ಪ್ರಕ್ರಿಯೆಗಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅವರು ಕಳೆದ ವರ್ಷದಿಂದ ಈ ಜಿಲ್ಲಾ ಚಾಂಪಿಯನ್ಶಿಪ್ ಅಂತೇಳಿ ಮಾಡ್ತಾ ಇದ್ದಾರೆ. ಈ ವರ್ಷ ಪುತ್ತೂರು ತಾಲೂಕಿನಲ್ಲಿ ನಾಳ್ದು 6 ತಾರೀಕಿಗೆ ಜನವರಿ 6 ತಾರೀಕಿಗೆ ಈ ಒಂದು ಚಾಂಪಿಯನ್ಶಿಪ್ ನಡೆಯಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಈಗ ಕಳೆದ 2 ವರ್ಷದ ಹಿಂದೆ ಅಸ್ತಿತ್ವ ಹೊಂದಿದ್ರು ಕೂಡ ನಾವು ಒಂದು ಬಾರಿ ಜಿಲ್ಲಾ ಚಾಂಪಿಯನ್ಶಿಪ್ ನಾವು ತಮ್ಮದಾಗಿಸಿಕೊಂಡಿದ್ದೇವೆ. ಕಳೆದ ವರ್ಷ ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ವಾಲಿಬಾಲ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂತದ್ದು ನಮ್ಮ ಹಿತದೃಷ್ಟಿಯಿಂದ ಈ ವರ್ಷ ನಾವು ಆಯ್ಕಾ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಉಳ್ಳಾಲ ತಾಲೂಕು ತಂಡ ರಚನೆ ನಿಟ್ಟಿಡು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ವತಿರ್ದು ಶಿಬಿರ ನಡೆಪೆರುಂಡು.
ತಾಲೂಕು ವ್ಯಾಪ್ತಿಗೆ ಉಲಪಡೆಯಿನ ಶಾಲಾ ಕಾಲೇಜುದ 14-17 ಬೊಕ್ಕ 19 ವರ್ಷ ಉಲಪಡೆಯಿನ ಆಂಜೋಕ್ಲು ಪೊಂಜೋಕ್ಲಿನ ಶಿಬಿರಡು ಆಯ್ಕೆ ಮಲ್ಪುಂಡು ಪಂಡದು ತ್ಯಾಗಂ ಹರೇಕಳ ಕಾರ್ಯಕ್ರಮದ ಪೂರ್ಣ ವಿವರ ಕೊರಿಯರು. ನಾಳ್ದು 30 ತಾರೀಕಿಗೆ ವಿಶ್ವಮಂಗಳ ವಿದ್ಯಾಸಂಸ್ಥೆ ಕೊಣಾಜಿ ಇಲ್ಲಿ 14 ವರ್ಷ ವಯೋಮಿತಿಯೊಳಗಿನ ಬಾಲಕರು ಮತ್ತು ಬಾಲಕಿಯರು, 17 ವರ್ಷ ವಯೋಮಿತಿಯೊಳಗಿನ ಬಾಲಕರು ಮತ್ತು ಬಾಲಕಿಯರು ಮತ್ತು 19 ವರ್ಷದ ಒಳಗಿನ ಬಾಲಕರು ಮತ್ತು ಬಾಲಕಿಯರು, ಈ 3 ವಿಭಾಗದಲ್ಲಿ ಮಕ್ಕಳ ಮತ್ತು ಬಾಲಕರ ಮತ್ತು ಬಾಲಕಿಯರ ಸ್ಪರ್ಧೆಗಾಗಿ ಮಕ್ಕಳನ್ನ ಫಸ್ಟ್ ಆಯ್ಕೆ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಉಳಲ ವ್ಯಾಪ್ತಿಯಲ್ಲಿ ಹಲವಾರು ಶಾಲೆಗಳಿದೆ. ಅದು ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು. ಕಾಲೇಜು ಮಾತ್ರ ಕಡಿಮೆ ಇದೆ, ತಮಗೆಲ್ಲ ಗೊತ್ತಿದೆ. ಇಲ್ಲಿ ಮುಡಿಪಲ್ಲಿ ಬಿಟ್ರೆ ಬೇರೆ ಪದವಿ ಕಾಲೇಜು ನಮ್ಮಲ್ಲಿ ಎಲ್ಲಿ ಇಲ್ಲ. ಪದವಿ ಪೂರ್ವ ಒಂದು 5-6 ಕಾಲೇಜುಗಳಿವೆ. ಇದು ತುಂಬಾ ನಮ್ಮ ಉಳ್ಳಾಲದಲ್ಲಿ ಬಹಳ ಬೇಸರದ ವಿಚಾರ, ಪದವಿ ಕಾಲೇಜುಗಳು ಕಡಿಮೆ ಇರುವಂತದ್ದು. ಅಲ್ಲಿ ಯಾಕೆಂದ್ರೆ ಕಡಿಮೆ ಇದ್ದ ಹಾಗೆ ಇವತ್ತು ಮಂಗಳೂರಲ್ಲಿ ತುಂಬಾ ಕಾಲೇಜುಗಳಿವೆ, ಉಳ್ಳಾಲದಲ್ಲಿ ಕೇವಲ ಕಡಿಮೆ ಇದೆ. ಅದು ಕಾಲೇಜುಗಳು ಕೂಡ ಆಗ್ಬೇಕು. ಅದಾಗದಿದ್ರೆ ಏನಾಗ್ತದೆ, ನಮಗೆ ವಿದ್ಯಾರ್ಥಿಗಳ ಕೊರತೆ ಬರ್ತದೆ. ನಮಗೆ ಆಯ್ಕೆ ಮಾಡಲಿಕ್ಕೆ 19 ವರ್ಷ ವಯೋಮಿತಿ ಒಳಗಿನ ಬಾಲಕರನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಕಡಿಮೆ ಕಷ್ಟ ಸಾಧ್ಯ. ಆದ್ರೂ ಕೂಡ ನಾವು ತಾಲೂಕಿಂದ ತಂಡಗಳು ಇಲ್ಲ ಅಂತೇಳಿ ಆಗ್ಬಾರ್ದು. ಆ ದೃಷ್ಟಿಯಲ್ಲಿ ನಾಳ್ದು 30 ತಾರೀಕಿಗೆ ಈ ರೀತಿ ಮಕ್ಕಳನ್ನೆಲ್ಲ ಆಯ್ಕೆ ಮಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ನಾಳ್ದು 1 ವಾರ ಟ್ರೈನಿಂಗ್ ಕೊಟ್ಟು 16 ತಾರೀಕಿಗೆ ನಾವೇ ಒಂದು ಬಸ್ ಎಲ್ಲ ಮಾಡಿ ಅವರನ್ನ ಕರೆದುಕೊಂಡು ಹೋಗುವಂತ ವ್ಯವಸ್ಥೆ. ಅವರಿಗೆ ಯಾರು ಆಯ್ಕೆ ಆಗಿದ್ದಾರೆ, ಪ್ರತಿ ತಂಡಕ್ಕೆ 12 ಮಂದಿ ಆಯ್ಕೆ ಆಗ್ತಾರೆ. ಅವರಿಗೆಲ್ಲರಿಗೂ ಟೀ ಶರ್ಟ್ ಕೂಡ ಕೊಟ್ಟು, ಆ ಮಕ್ಕಳಿಗೆ ಊಟ, ಬೆಳಗಿನ ತಿಂಡಿ ಎಲ್ಲ ಕೊಟ್ಟು, ಇದು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು. ವಾಲಿಬಾಲಿಗೆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಮತ್ತು ದೊಡ್ಡ ಮಟ್ಟಿಗೆ ಒಳ್ಳೆ ರೀತಿ ಒಂದು ಒಳ್ಳೆಯ ಪ್ರತಿಭಾನ್ವಿತ ಆಟಗಾರರಾಗಿ ಮೂಡಿ ಬರಲಿಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ಇವತ್ತು ನಾವು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಕಳೆದ 2 ವರ್ಷಗಳಿಂದ ಈ ಉಳ್ಳಾಲ ತಾಲೂಕಿನಲ್ಲಿ ಒಳ್ಳೆಯ ಕೆಲಸಗಳನ್ನ, ಆಯ್ಕೆ ಶಿಬಿರವನ್ನ, ಯಾರಿಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಪಡೆದ ಅವರಿಗೆ ಸನ್ಮಾನವನ್ನ 2 ವರ್ಷ, ನೀವು ನಂಬಲಿಕ್ಕೆ 2 ವರ್ಷ ನಾವು ಜಿಲ್ಲಾ ಚಾಂಪಿಯನ್ಶಿಪ್ ನಾವೇ ಮಾಡಿದ್ದು. ಒಂದು ನಾವು ಇಲ್ಲಿ ಎಸ್ಎಗಳು ಇದೇ ಮೈದಾನದಲ್ಲಿ ಮಾಡಿದ್ದೆವು, ಮತ್ತೊಂದು ಕಳೆದ ವರ್ಷ ಮುಡಿಪಳ್ಳಿ ಮಾಡಿದ್ದೆವು. ಹೀಗೆ ಈ ವರ್ಷ ಈ ಆಯ್ಕಾ ಶಿಬಿರ ನಡೆಯುತ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಳ್ಳಾಲ ತಾಲೂಕಿನ ಹಲವಾರು ಶಾಲೆ ಕಾಲೇಜುಗಳ ಮಕ್ಕಳು ಇದ್ದೀರಿ. ನೀವು ಒಂದು ಶಾಲೆಯಿಂದ 6 ಮಕ್ಕಳು ಬರ್ಬೋದು ಈ ಒಂದು ಪಂದ್ಯ ಇದಕ್ಕೆ ಆಯ್ಕಾ ಶಿಬಿರಕ್ಕೆ. ಅದು ಕೂಡ ಪ್ರಾಯವನ್ನು ಕೂಡ ಕೊಟ್ಟಿದ್ದೇವೆ. 14 ವರ್ಷ ವಯೋಮಿತಿಯೊಳಗಿನ ಬಾಲಕರು 2010 ನಂತರ ಜನಿಸಿರಬೇಕು. 17 ವರ್ಷ ವಯೋಮಿತಿಯೊಳಗಿನ ಬಾಲಕರು ಈ ಒಂದು ಆಯ್ಕಾ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಆ ಮಗು 2007 ನಂತರ ಜನಿಸಿರಬೇಕು. 19 ವರ್ಷ ಅಂತ ಹೇಳಿದ್ರೆ 2005 ನಂತರ ಭಾಗವಹಿಸುವವರು ಶಾಲೆಯಿಂದ ಕಡ್ಡಾಯವಾಗಿ ಅವರು ಪ್ರವೇಶ ಪತ್ರ ತರಬೇಕು, ಮತ್ತೊಂದು ಆಧಾರ್ ಕಾರ್ಡ್ ಮೂಲ ಪ್ರತಿಯನ್ನ ತರಬೇಕು. ಇದನ್ನು ಇಟ್ಟುಕೊಂಡು ಆ ಬೇಸಿಸ್ನ ಮೇಲೆ ನಾವು ಮಕ್ಕಳನ್ನ ಆಯ್ಕೆ ಮಾಡ್ತೇವೆ. ಮತ್ತೆ ಆಯ್ಕೆ ಮಾಡಿಬಿಟ್ಟು ಒಂದು ಒಳ್ಳೆಯ ತಂಡ ರಚನೆ ಮಾಡ್ತೇವೆ. ತಂಡ ರಚನೆ ಮಾಡಿ 1 ವಾರ ಅವರಿಗೆ ತರಬೇತಿ ಕೊಡ್ತೇವೆ. ತರಬೇತಿ ನಂತರ ನಾವು 6 ತಾರೀಕಿಗೆ ಜಿಲ್ಲಾ ಚಾಂಪಿಯನ್ಶಿಪ್ ಆಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ. ಉಪಾಧ್ಯಕ್ಷರು ಮತೀನ್ ದೇರ್ಲಕಟ್ಟೆ, ಸುರೇಖಾ ಎಚ್, ತರಬೇತಿ ಮುಖ್ಯಸ್ಥರು ಕಲಂದರ್ ಬಶೀರ್ ಬೊಕ್ಕ ನಾಸಿರ್ ಸುದ್ದಿಗೋಷ್ಠಿಗೆ ಎತ್ತೇರು. ಸುದ್ದಿಗೊಂಜಲ್ಗೆ ಸ್ವಾಗತ. ಅಯೋಧ್ಯೆ ಪವಿತ್ರ ತೀರ್ಥಕ್ಷೇತ್ರದ ಬತ್ತಿನ ಮಂತ್ರಾಕ್ಷತೆಯನ್ನು ಪ್ರತಿ ಇಲ್ಲಿಗೆ ಮುಟ್ಟವನ ಕಾರ್ಯಕ್ರಮ ನಡೆತೊಂದು ಇಂದೆತ ಅಂಗವಾದ ಕೋಟೆಕಾರ ವ್ಯಾಪ್ತಿದ ಕಾರ್ಯಕ್ರಮ ಕೋಟೆಕಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಅಂಚನೆ ಬೀರಿದ ಶ್ರೀ ಸಿದ್ಧಿವಿನಾಯಕ ಮಂದಿರಡು ಐತಾರ ಕಾಂಡೆ ವಿಶೇಷ ಪೂಜೆ ನಡಪಾದು ಮಂತ್ರಾಕ್ಷತದ ಮೆರವಣಿಗೆ ನಡಪಾಯರು. ಅಯೋಧ್ಯದ ಶ್ರೀರಾಮ ಮಂದಿರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾದ ದೇಶದೊರ್ಮೆ ಪ್ರತಿ ಹಿಂದೂ ಇಲ್ಲಗ್ ಶ್ರೀರಾಮ ಮಂದಿರದ ಉದಿಪನದ ಆಹ್ವಾನ ಪತ್ರಿಕೆ ಬೊಕ್ಕ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಣೆ ಮಲ್ಪನ ಕಾರ್ಯಕ್ರಮ ಜನವರಿ 1 ತಾರೀಕರ್ದ 15 ತಾರೀಕು ಮುಟ ನಡಪೆರವುಂಡು. ಇದರ ಪೂರ್ವಭಾವಿಯಾದ ಅಯೋಧ್ಯದ ಪವಿತ್ರ ತೀರ್ಥಕ್ಷೇತ್ರದ ಬತ್ತಿನ ಪವಿತ್ರ ಮಂತ್ರಾಕ್ಷತೆ ಜಿಲ್ಲೆಗೆ ಬತ್ತದು, ಜಿಲ್ಲೆರ್ದು ಆಯಾಯ ತಾಲೂಕು ಕೇಂದ್ರಲೆಗೆ ಬತ್ತದು, ತಾಲೂಕು ಕೇಂದ್ರಲಿರ್ದು ಗ್ರಾಮ ಕೇಂದ್ರಲೆಗೆ ವಿತರಣೆ ಮಲ್ಪನ ಕಾರ್ಯಕ್ರಮ ಇತ್ತೆ ನಡೆತೊಂದುಂಡು. ಇದರ ಅಂಗವಾದ ಕೋಟೆಕಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪವಿತ್ರ ಮಂತ್ರಾಕ್ಷತೆಗೆ ವಿಶೇಷ ಪೂಜೆ ನಡಪಾದ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಪ್ರಮುಖ ಕೇಂದ್ರಗಳಿಗೆ ವಿತರಣೆ ಮಾಡ್ತಾರೆ.
ಕೋಟೆಕಾರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕೋಟೆಕಾರ್ ಬೀರಿದ ಶ್ರೀ ಗಣೇಶ ಮಂದಿರಗ ಮಂತ್ರಾಕ್ಷತೆನ್ ಕಂತದ ವಿಶೇಷ ಪೂಜೆ ಸಂದಾಯರು. ಅಲ್ತಿರ್ದು ಪವಿತ್ರ ಮಂತ್ರಾಕ್ಷತೆನು ಮಾಡೂರು ಶ್ರೀ ಅಯ್ಯಪ್ಪ ಮಂದಿರಗ ಮೆರವಣಿಗೆ ಎತ್ಕೊಂಡೇರು. ಬೀರಿ ಶ್ರೀ ಗಣೇಶ ಮಂದಿರದ ಪಿದಡ್ನ ಪವಿತ್ರ ಮಂತ್ರಾಕ್ಷತದ ಮೆರವಣಿಗೆಗೆ ವಿಶ್ವ ಹಿಂದೂ ಪರಿಷತ್ದ ಪ್ರಾಂತ ಸಹ ಸೇವಾ ಪ್ರಮುಖರು ಗೋಪಾಲ್ ಕುತ್ತಾರ್ ತಾರಾಯಾಕದ ಚಾಲನೆ ಕೊರಿಯರು. ಭಜನೆ ಕುಣಿತ ಭಜನೆ ಶ್ರೀ ರಾಮದೇವೇರ್ನ ಸ್ತಬ್ಧ ಚಿತ್ರದ ಮೆರುಗುಡು ಮಾಡೂರು ಶ್ರೀ ಅಯ್ಯಪ್ಪ ಮಂದಿರ ಮುಟ್ಟ ಪವಿತ್ರ ಮಂತ್ರಾಕ್ಷತೆ ಮೆರವಣಿಗೆಡು ಸಾಗದು ಬತ್ತಂಡು. ಮಾಡೂರು ಶ್ರೀ ಅಯ್ಯಪ್ಪ ಮಂದಿರಡ್ಲ ಪವಿತ್ರ ಮಂತ್ರಾಕ್ಷತೆಗೆ ವಿಶೇಷ ಪೂಜೆ ಸಂದಾಯರು.
ದೇವಿಯಾದ ವೆನುಪುನಂಚಿತ್ತಿನ ಬೇಲೆಡೆ ಅಪ್ಪೆ ಮಹಾಲಕ್ಷ್ಮಿಯಾದ ಸಂಪತ್ತಿನ ಅನುಗ್ರಹ ಮಲ್ಪಾದೆ ಮಲ್ಪುನಂಚಿತ್ತಿನ ವ್ಯಾಪಾರ ವ್ಯವಹಾರಡೆ ಸರಸ್ವತಿ ದೇವಿಯಾದ ಅನುಗ್ರಹ ಮಲ್ಪಾದ ಕೊರಡೆ ಹರಿಹರ ಸುತ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಲ ಆ ಮಹಾಗಣಪತಿ ಸುಬ್ರಹ್ಮಣ್ಯ ದೇವಿರ್ಲ ಅಪ್ಪೆ ಜಗನ್ಮಾತೆ ವನದುರ್ಗಾ ದೇವಿಲ ನಿಖಿಲ ನಂಬಿನಂಚಿತ್ತಿನ ವೈದ್ಯನಾದಿಲ ಅನುಗ್ರಹ ಮಲ್ತ ಕಾಪಾರ್ದ ಕೊರಡೆ ಬಡ ದೇವಿರ್ನ ಸಾನ್ನಿಧ್ಯಡ ಮಲ್ಕಿಂಚಿತ್ತಿನ ಅಪ್ಪೆ ಅನ್ನಪೂರ್ಣೇಶ್ವರಿ ಆದೆ ಅಪ್ಪೆ ಮಹಾಲಕ್ಷ್ಮಿಯಾದ ಅನುಗ್ರಹ ಮಲ್ತ ಕಾಪಾರ್ದ ಕೊರಡೆ ಬಂದ ದೇವಿರ್ನ ಸಾನ್ನಿಧ್ಯಡ ಮಲ್ಕಿಂಚಿತ್ತಿನ ಪ್ರಾರ್ಥನೆ ಶ್ರೀ ಶಾಸ್ತ್ರ ದೇವರ ವಾತಾವರಣಕ್ಕೆ ಗೋವಿಂದ ಅನ್ನಿ ಗೋವಿಂದ ದೇವಿಲ ನಿಖಿಲ ನಂಬಿನಂಚಿತ್ತಿನ ದೈವ ದೇವಿಲ್ಲ ನಿಖಿಲ ಪ್ರೀತಿಡ ಆರಾಧನೆ ಬಂದಂಚಿತ್ತಿನ ಕುಲದೇವತೆಲ ಅನುಗ್ರಹ ಮಲ್ತ ಕಾಪಾರ್ದ ಕೊರಡೆ ಬಂದ ಸಾನ್ನಿಧ್ಯಡ ಮಲ್ಕಿಂಚಿತ್ತಿನ ಪ್ರಾರ್ಥನೆ. ಬಜರಂಗ ದಳದ ಉಳ್ಳಾಲ ನಗರ ಪ್ರಖಂಡ ಸಂಚಾಲಕರು ಅರ್ಜುನ್ ಮಾಡೂರು ಪಾತಿರಂದು ಅಯೋಧ್ಯೆಡು ಶ್ರೀರಾಮ ಮಂದಿರದ ಪ್ರತಿಷ್ಠಾ ಹಿನ್ನೆಲೆಡು ಜನವರಿ 1 ತಾರೀಕರ್ದು 15 ತಾರೀಕು ಮುಟ್ಟ ಈ ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಹಿಂದೂ ಇಲ್ಲಡೆ ವಿತರಣೆ ಮಲ್ಪನ ಕಾರ್ಯಕ್ರಮ ದೇಶೋಡರಮೆ ನಡಪೆರ ಉಂಡುಪಂಡು ತೆರಿಪಾಯರು. ಅಯೋಧ್ಯ ಈ ಪುಣ್ಯ ಭೂಮಿಯನ್ನು ಹಿಂದೂ ಸಮಾಜ ಅವತ್ತಿನಿಂದ ಇವತ್ತಿನವರೆಗೂ ತನ್ನ ಶ್ರದ್ಧಾ ಕೇಂದ್ರವನ್ನು ತನಗೆ ಒಪ್ಪಿಸುವಂತೆ ಸರ್ಕಾರದ ಮುಂದೆ ಅಹವಾಲನ್ನು ಕೇಳ್ತಾ ಬಂದಿತ್ತು. ಆದರೆ 1990ನೇ ಇಸವಿಯಿಂದ ನಿರಂತರವಾದಂಥ ಒಂದು ಆಕ್ರೋಶಿತ ಹಿಂದೂ ಸಮಾಜದ ಒಂದು ಫಲಿತಾಂಶದ ರೂಪಕವಾಗಿ ಕರಸೇವೆಯ ಮುಖಾಂತರ ಅಲ್ಲಿರುವಂಥ ವಿವಾದಿತ ಕಟ್ಟಡ ಕೆಳಗೆ ಬಿದ್ದು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಒಂದು ಅಡಿಪಾಯಕ್ಕೆ ಮೈಲಿಗಲ್ಲಿಗೆ ಸಾಕ್ಷಿಯಾಯಿತು. ಆ ನಂತರ ನಿರಂತರವಾದಂಥ ಕಾನೂನು ಹೋರಾಟ ವಿಶ್ವ ಹಿಂದೂ ಪರಿಷತ್ನ ನೆಲೆಯಲ್ಲಿ ಇಲ್ಲಿ ನಡೆದುಕೊಂಡು ಬಂದು ಕಳೆದ ವರ್ಷದಲ್ಲಿ ತೀರ್ಪು ಹಿಂದೂ ಸಮಾಜದ ಪರವಾಗಿ ಸತ್ಯದ ಪರವಾಗಿ ಬಂದಿರುವಂಥದ್ದನ್ನು ನಾವೆಲ್ಲ ಮನಗಂಡಿರ್ತೇವೆ. ಈ ದಿವಸ ಬಹಳಷ್ಟು ಸಂತಸದ ವಾತಾವರಣ. ಇಡೀ ಹಿಂದೂ ಸಮಾಜ ಆ ತೀರ್ಪನ್ನು ಸ್ವಾಗತಿಸಿಕೊಂಡು ಇದೀಗ ಆ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಬಂದಂಥ ಅಕ್ಷತೆಯನ್ನು ಹಿಂದೂ ಸಮಾಜ ಪ್ರತಿ ಮನೆಯಲ್ಲೂ ಮನದಲ್ಲೂ ಸ್ವೀಕರಿಸುವಂತಹ ಪುಣ್ಯಕಾಲ. ಅದೇ ರೀತಿಯಾಗಿ ಕೋಟೆಕ್ಕಾರು ಗ್ರಾಮದ ಕೋಟೆಕ್ಕಾರು ಮಂಡಲದ ಪ್ರತಿ ಹಿಂದೂ ಮನೆಗೆ ಸಂಘ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇದರ ಎಲ್ಲ ಕಾರ್ಯಕರ್ತರು ಮನೆಗೆ ಬಂದು ಈ ಅಕ್ಷತೆಯನ್ನು ಜನವರಿ 1ರಿಂದ 15ನೇ ತಾರೀಕಿನವರೆಗೆ ಕೊಡಲಿಕ್ಕಿದ್ದಾರೆ. ಇನ್ನು ಮುಂದೆ ಈ ರಾಷ್ಟ್ರದ ಹಿಂದೂ ಸಮಾಜದ ಈ ದೇಶದ ಒಂದು ಭವಿಷ್ಯದ ಒಂದು ಉತ್ತಮ ವಿಚಾರ ಮುಂದೆ ಬರಲಿಕ್ಕಿದೆ ಅನ್ನುವ ಒಂದು ದೃಢ ಸಂಕಲ್ಪ ಇನ್ನು ಮುಂದೆ ನಮಗೆ ಕಾಣಲಿಕ್ಕಿದೆ. ಎಲ್ಲರಿಗೂ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯ ಆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ. ನಾಡಿದ್ದು 22ನೇ ತಾರೀಕಿಗೆ ಅಯೋಧ್ಯೆ ರಾಮ ಜನ್ಮಭೂಮಿಯ ಬ್ರಹ್ಮಕಲಶೋತ್ಸವ ಬಹಳಷ್ಟು ಅದ್ಧೂರಿಯಾಗಿ ದೀಪಾವಳಿಯಷ್ಟು ಸಂಭ್ರಮ ಸಡಗರದಿಂದ ಇಡೀ ದೇಶದಲ್ಲಿ ನಾವು ಆಚರಿಸಲಿಕ್ಕಿದ್ದೇವೆ. ಎಲ್ಲ ಹಿಂದೂಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಪವಿತ್ರವಾದ ಅಕ್ಷತೆಯನ್ನು ಇಟ್ಟುಕೊಂಡು ಮನೆ ಮತ್ತು ಮನವನ್ನು ಎರಡನ್ನೂ ಕೂಡ ಒಂದು ಸಂಭ್ರಮದ ವಾತಾವರಣದಿಂದ ಒಂದು ಅಲಂಕರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಸಂಚಾಲಕರು BN ಕುಂಪಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಡ್ಲ ತಾಲೂಕು ಕಾರ್ಯವಾಹ ಸಾಗರ್ KP, ವಿಶ್ವ ಹಿಂದೂ ಪರಿಷತ್ದ ಜಿಲ್ಲಾ ಪ್ರಚಾರ ಪ್ರಮುಖ್ ಆಶಿಕ್ ಮಾಡೂರು, ಉಳ್ಳಾಲ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಕಿಶನ್ ತಾರಿಪಡ್ಪು, ಪ್ರಮುಖರು ರಾಜೇಶ್ ನಡಾರ್, ಗಣೇಶ್ ನಡಾರ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಣಾಜೆ ಪಟ್ಟೂರಿ ಶ್ರೀ ಅರಸು ನಾಗಬ್ರಹ್ಮ ಉಳ್ಳಾಲ್ತಿ ಮಾಡಬಕ ಪರಿವಾರ ಕ್ಷೇತ್ರದ ಜೀರ್ಣೋದ್ಧಾರ ಬೇಲೆಲುವಾದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 25 ತಾರೀಕರದು 28 ತಾರೀಕು ಮುಟ್ಟ ನಡಪೆರ ಉಂಡು ಪಡೆದು ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಪುಲ್ಲು ಸುದ್ದಿಗೋಷ್ಠಿ ತೆರಿಪಾದರು. ಕೊಣಾಜಿ ಗ್ರಾಮದ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡಬೊಕ್ಕ ಪರಿವಾರ ದೈವಲದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 28 ತಾರೀಕು ಮುಟ್ಟ ಬಡಾಜೆ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯರ್ನ ನೇತೃತ್ವದ ನಡಪೆರ ಉಂಡು ಪಂಡದ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಸುದ್ದಿಗೋಷ್ಠಿ ತೆರಿಪಾಯರು. ಕೊಣಾಜೆ ಗ್ರಾಮದ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡ ಈ ಒಂದು ಕ್ಷೇತ್ರ ಒಂದು 800 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೈವಸ್ಥಾನ. ಇದರ ಒಂದು ಜೀರ್ಣೋದ್ಧಾರ ಇದೇ ತಾರೀಕು 28 ನಡೆಯಲಿದೆ. ಇದನ್ನು ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ನಮ್ಮ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ದಿವ್ಯ ಹಸ್ತದಿಂದ ನಡೆಯಲಿದೆ. ಡಿಸೆಂಬರ್ 26ರಂದು
ಮಂಗಳವಾರ ಸಂಜೆ ಸಾಮೂಹಿಕ ಪ್ರಾರ್ಥನೆ, ಪುಣ್ಯ ವಾಚನ, ಸಪ್ತ ಸುದ್ದಿ, ಪ್ರಸಾದ ಸುದ್ದಿ, ರಾಕೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ಪ್ರಧಾನ ಹೋಮ ನಡೆಯಲಿದ್ದು ಡಿಸೆಂಬರ್ 27ರಂದು ಬುಧವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ, ಶ್ರೀ ಉಳ್ಳಾಲ್ತಿ ಸ್ಥಾನದಲ್ಲಿ ಕಲಶ ಪೂಜೆ, ಗಣಪತಿ ಹೋಮ, ಕಲಶಾಭಿಷೇಕ, ತಂಬಿಲ ಸೇವೆ, ಸತ್ಯನಾರಾಯಣ ಪೂಜೆ ನಡೆಯಲಿದೆ. ರಾತ್ರಿ 8 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಬಡಾಜೆ ಬೀಡು ಗೋಪಾಲಕೃಷ್ಣ ತಂತ್ರಿಯವರು ಹಾಗೂ ಕೊಣಾಜೆ ಬೀಡು ಸತ್ಯನಾರಾಯಣ ಭಟ್ ಅವರು ದೀಪ ಪ್ರಜ್ವಲನೆ ಗೈಯಲಿದ್ದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಯಂಕಪ್ಪ ಕಾಜೋ ಮಿತ್ತಕೋಡಿ ಅವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಿವೃತ್ತ ಶಿಕ್ಷಕರಾದ ರವೀಂದ್ರ ರೈ ಅರೇಕಳ ಧಾರ್ಮಿಕ ಭಾಷಣ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ವಕೀಲರಾದ ರವೀಂದ್ರನಾಥ ರೈ ಸೋಮೇಶ್ವರ, ಪಟ್ಟೋರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಮುಖಂಡರಾದ ಪ್ರಶಾಂತ್ ಕಾಜವ ಮಿತ್ತಕೋಡಿ, ಎಚ್ ಕೆ ಪುರುಷೋತ್ತಮ್, ಸತೀಶ್ ಕುಂಪಲ, ಸಂತೋಷ್ ಕುಮಾರ್ ಬೋಳಿಯಾರ್, ಭುಜಂಗ ಕುಲಾಲ್, ಗೀತಾ ದಾಮೋದರ್ ಕುಂದರ್, ಚಂದ್ರಶೇಖರ್ ಶೆಟ್ಟಿ ಮಂಟಮೆ, ಶಿವಪ್ರಸಾದ್ ಕೊಣಾಜೆ ಮೊದಲಾದವರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ತಿರುಮಲೇಶ್ವರ ಭಟ್ ಕೊಣಾಜೆ ಬೀಡು ಹಾಗೂ ಯಂಕಪ್ಪ ಕಾಜವ ಮಿತ್ತಕೋಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ 10ಕ್ಕೆ ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರಿಂದ ಕತೆ ಎಡ್ಡೆಂಡು ಎಂಬ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಒಂದು 26 ತಾರೀಕಿಗೆ ಬಯ್ಯಡು ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ ವಾಚನ, ವಾಸ್ತು ಹೋಮ ಆದ 27 ತಾರೀಕಿಗೆ ಕಾಂಡೆ 7 ಗಂಟೆಗೆ ಗಣಪತಿ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮ, ಶ್ರೀ ಉಳ್ಳಾಲ್ತಿ ಸ್ಥಾನದ ಕಲಶ ಪೂಜೆ, ಗಣಪತಿ ಹೋಮ, ಕಲಶಾಭಿಷೇಕ, ತಂಬಿಲ ಸೇವೆ, ಶ್ರೀ ಸತ್ಯನಾರಾಯಣ ಪೂಜೆ ನಡಪೆರವುಂಡು. ರಾತ್ರಿ 8 ಗಂಟೆಗೆ ಧಾರ್ಮಿಕ ಸಭೆಲೇಸು ನಡಪೆರವುಂಡು. ಬಡಾಜೆ ಬೀಡು ಗೋಪಾಲಕೃಷ್ಣ ತಂತ್ರಿಲು ಬೊಕ್ಕ ಕೊಣಾಜೆ ಬೀಡು ಸತ್ಯನಾರಾಯಣ್ ಭಟ್ ತುಡರ್ ಬೆಳಗಾರ ಉಲ್ಲೇರು. 28 ತಾರೀಕಿಗೆ ಕಾಂಡೆ 7 ಗಂಟೆಗೆ ಗಣಹೋಮ, ಒರ್ಂಬೆರ್ದು ಪತ್ತರೆ ಮುಟ್ಟದ ಮಕರ ಲಗ್ನದ ಎಡ್ಡೆ ಮುಹೂರ್ತಡು ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಅರಸು ದೈವಲದ ಬ್ರಹ್ಮಕಲಶಾಭಿಷೇಕ ಬೊಕ್ಕ ಪರಿವಾರ ದೈವಲದ ಪ್ರತಿಷ್ಠಾಪನೆ, ಕಲಶಾಭಿಷೇಕ, ತಂಬಿಲ, ಮಹಾಪೂಜೆ, ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನಡಪೆರವುಂಡು. ಬಯ್ಯ 4 ಗಂಟೆಗೆ ಬೊಟ್ಟಿದಾಯನ ನೇಮೋತ್ಸವದ ಕೋರಿಕುಂಟ 29 ತಾರೀಕಿಗೆ ಕಾಂಡೆ ಚಪ್ಪರ ಮುಹೂರ್ತ, 30 ತಾರೀಕಿಗೆ ಕಾಂಡೆ ಸೂರ್ಯೋದಯದ ದುಂಬು ಭಂಡಾರ ಬರ್ಪುನಿ, ಪತ್ತೆಕ್ ಮಲರಾಯ ಬಂಟ ದೈವದ ನೇಮ, ರಾತ್ರಿ 8 ಗಂಟೆಗೆ ಪಟೋರಿ ತಾಯ ದೈವದ ನೇಮ, ಗಣಿ ಪ್ರದಾನ ಕಾರ್ಯಕ್ರಮ ಬೊಕ್ಕ ಅನ್ನ ಸಂತರ್ಪಣೆ ಅವಿರ್ದ ಬೊಕ್ಕ ಜುಮಾದಿ ಬಂಟ ದೈವಲದ ನೇಮ ನಡಪೆರವುಂಡು. 31 ತಾರೀಕಿಗೆ ರಾತ್ರಿ 8 ಗಂಟೆಗೆ ಪಿಲಿಚಂಡಿ ದೈವದ ನೇಮ, ಅಣ್ಣಪ್ಪ ಪಂಚುಲಿ ದೈವದ ನೇಮ ಬೊಕ್ಕ ಭಂಡಾರ ಜಪ್ಪೆರೆ ಉಂಡು ಪಣದು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ವಿವರ ಕುರಿಯರು. ಡಿಸೆಂಬರ್ 28ರಂದು ಗುರುವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಬಳಿಕ ಬೆಳಿಗ್ಗೆ 9ರಿಂದ 10 ಗಂಟೆಯ ತನಕ ಒದಗುವ ಮಕರಗ್ನ ಸಮುಹೂರ್ತದಲ್ಲಿ ಶ್ರೀ ನಾಗವಮ್ಮ ಅರಸು ಉಳ್ಳಾಲ್ತಿ ಅರಸು ದೈವಗಳ ಬ್ರಹ್ಮಕಲಾಭಿಷೇಕ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ತಮ್ಮಿಲ, ಮಹಾಪೂಜೆ ಪ್ರಸಾದ ವಿತರಣೆ, ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರ ಮತ್ತು ಪರ ಊರಿನ ಮಾನ್ಯರು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಜೀರ್ಣೋದ್ಧಾರ ಸಮಿತಿಯು ಎಲ್ಲ ಒಂದು ಊರಿನ ಸಮಸ್ತ ಜನರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಚಾಲಕರು ದಿವಾಕರ್ ಭಂಡಾರಿ, ಕೋಶಾಧಿಕಾರಿ ಕರುಣಾಕರ್ ಖಾನ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ, ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಧ್ಯಕ್ಷರು ಕೃಷ್ಣಪ್ಪ ಕಾಟಗೋಡಿ, ಸಮಿತಿ ಸದಸ್ಯರು ಶ್ರೀನಿವಾಸ್ ಶೆಟ್ಟಿ, ಕೊಣಾಜಬೀಡು ಸತ್ಯನಾರಾಯಣ್ ಭಟ್, ರವಿ ಅಸೇಗೋಳಿ, ರಾಜೇಶ್ ಖಾನ ಸುದ್ದಿಗೋಷ್ಠಿ ಒಡಿಗೆತ್ತೇರು. ನಮ್ಮ ಬಯಲುಗದ್ದೆಯಲ್ಲಿ ನಡೆಯುವಂಥ ಈ ಒಂದು ಜಾತ್ರೆ ಇದು ಡಿಸೆಂಬರ್ 23-24ಕ್ಕೆ ಆಗುವಂಥ ವರ್ಷಂಪ್ರತಿ ಜಾತ್ರೆ. ಆದರೆ ಈ ಸಲ ನಾವು ಅದನ್ನು ಇಲ್ಲಿಯ ಜೀರ್ಣೋದ್ಧಾರ ಆಗುವ ದೃಷ್ಟಿಯಿಂದ ಇದನ್ನು ನಾವು 29 ಮತ್ತು 30-31ಕ್ಕೆ ಈ ಜಾತ್ರೆ ಈ ವರ್ಷ ನಡೀತಾ ಇದೆ. ಪಾರಂಪರಿಕವಾಗುವಂಥ ಈ ಒಂದು ಬಹಳ ಜಾತ್ರೆ ಊರ ಮತ್ತು ಹೊರ ಊರ ಬಹಳಷ್ಟು ಜನ ಈ ಜಾತ್ರೆಗೆ ಬರ್ತಾ ಇದ್ದಾರೆ. ಇದು ಡಿಸೆಂಬರ್ 29ರಂದು ಬೆಳಿಗ್ಗೆ ಭಂಡಾರ ಮನೆಯಿಂದ ಭಂಡಾರ ಬಂದು ಸಾಧಾರಣ ಬೆಳಿಗ್ಗೆ 4:30-5 ಗಂಟೆಗೆ ಭಂಡಾರ ಬಂದು
ಈ ಗದ್ದೆಯಲ್ಲಿ ನಮ್ಮ ಈ ದೈವಗಳ ಭಂಡಾರ ಬಂದು ಆಗುವಂಥ ಜಾತ್ರೆ. 30ಕ್ಕೆ ಈ ನಮ್ಮ ಮಲರಾಯ ದೈವ ಹಾಗೂ ಪಟ್ಟೂರಿ ತಾಯಿ ದೈವ ಇದಕ್ಕೆ ಜಾತ್ರೆ ಇದೆ. ಈ ಜಾತ್ರೆಯಲ್ಲಿ ನಮ್ಮ ದಿವಾಕರ್ ಭಂಡಾರಿಯವರಿಗೆ ಗಡಿ ಪ್ರದಾನ ಆಗಲಿಕ್ಕೆ ಉಂಟು. ನಮ್ಮ ಹಿರಿಯವರು ಮೊದಲಿನಿಂದಲೂ ಈ ಒಂದು ಜಾತ್ರೆಯಲ್ಲಿ ಗಡಿಗೆ ಬಹಳ ಪ್ರಾಧಾನ್ಯತೆ ಇದೆ. ಮೊದಲು ನಮ್ಮ ಮಾವನವರಾದ ಪಟ್ಟೂರಿ ಚಾವಡಿಯ ಶ್ರೀ ವಿಠಲ್ ಕಾಜ್ ಅವರು ಇದರ ನೇತೃತ್ವ ವಹಿಸಿದ್ದರು. ಅವರು ದಿವಂಗತರಾದ ನಂತರ ಅವರ ಅಳಿಯರಾದ ದಿವಾಕರ್ ಭಂಡಾರಿ ಅವರು ಹಾಗೆ ಮಿತ್ತಕೊಡಿ ಎಂಕಪ್ಪವಾಜರ ಅಳಿಯ ಶ್ರೀ ದಿವಾಕರ್ ಭಂಡಾರಿ ಅವರಿಗೆ ಗಡಿ ಪ್ರದಾನ ಆಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ. ನಂತರ ಅವರ ಗಡಿ ಪ್ರದಾನ ನಂತರ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ. ತಾರೀಕು 9ರಿಂದ 26ರವರೆಗೆ ಸಂಧ್ಯಾ ಸಂಕೀರ್ತನೆ ನಡೀತಾ ಉಂಟು. 26ನೇ ತಾರೀಕಿನಂದು ಮಂಗಳೋತ್ಸವ ನಡೆಯಲಿಕ್ಕೆ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಉಂಟು. ಆದರೆ ಆಮೇಲೆ ಮರುದಿವಸ ಬೆಳಿಗ್ಗೆಯೇ ಬ್ರಹ್ಮಕಲಶೋತ್ಸವದ ಪ್ರಕ್ರಿಯೆಗಳು ನಡೆಯುತ್ತಾ ಉಂಟು. ಈ ಎಲ್ಲ ಕಾರ್ಯಕ್ರಮಗಳು ತಾವು ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಆಗುವ ಒಂದು ನಮ್ಮ ಊರಿನಲ್ಲಿರುವಂಥ ವಾಡಿಕೆ. ಆ ಪ್ರಕಾರವಾಗಿ ನಾವು ಒಂದು 12 ವರ್ಷಗಳ ಹಿಂದೆ ಇಲ್ಲಿ ಪ್ರಶ್ನೆ ಚಿಂತನೆಯನ್ನು ಮಾಡಿ ನಮ್ಮ ಇದರ ಜೀರ್ಣೋದ್ಧಾರದ ಬಗ್ಗೆ ಅಥವಾ ಇನ್ನು ಮುಂದಾಗಬೇಕಾದ ಕಾರ್ಯಗಳ ಬಗ್ಗೆ ಪ್ರತಿಷ್ಠೆಯ ಬಗ್ಗೆ ಚಿಂತಿಸಿದಾಗ ಕಂಡುಬಂದ ಹಾಗೆ ನಾವು ಇಲ್ಲಿ ಪ್ರತಿಷ್ಠೆಯ ಕ್ಷೇತ್ರ ತಂತಿಗಳ ಮುಖೇನ ಪ್ರತಿಷ್ಠೆ ಆಗಿದೆ. ಹಾಗೆ ಈಗ 12 ವರ್ಷ ಕಳೆದು ಪುನಃ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾವಿಲ್ಲಿ ಊರಿನವರೆಲ್ಲರೂ ಸೇರಿ ಒಂದು ಸಭೆ ಸೇರಿ ಒಂದು ಕೂಟ ಮಾಡಿ ಈಗ ಬೇಕಾದಂತಹ ವ್ಯವಸ್ಥೆ ಮಾಡಿ ನಾವು ಒಂದು ಚಿಂತನೆ ಪ್ರಶ್ನಾ ಕಾರ್ಯಕ್ರಮ ಏರ್ಪಡಿಸಿದಾಗ ಇಲ್ಲಿ ಸನ್ನಿಧಾನದಲ್ಲಿ ಅಥವಾ ಸಾನ್ನಿಧ್ಯದಲ್ಲಿ ಆದಂಥ ನ್ಯೂನತೆಗಳು ಅಥವಾ ದೋಷಗಳು ಅಥವಾ ಬದಲಾವಣೆ ಆದದ್ದನ್ನು ಅವರು ಗುರುತಿಸಿದ್ದಾರೆ. ಹಾಗೆ ಆ ಪ್ರಕಾರವಾಗಿ ಒಂದು ಸಾಧಾರಣವಾಗಿ ಒಂದು ಊರಿನಲ್ಲಿ ಅರಮನೆಗೆ ಒಬ್ಬ ರಾಜ ಇದ್ದಾಗೆ ಪ್ರತಿಯೊಂದು ಊರಿನಲ್ಲಿರುವಂತಹ ಗ್ರಾಮ ದೈವಸ್ಥಾನದಲ್ಲಿ ಉಳ್ಳಾಕ್ಲು ಒಂದು ರಾಜನ ಮರ್ಯಾದೆ ಇರುವಂತಹ ದೈವಗಳನ್ನು ಪ್ರತಿಷ್ಠಾ ಸಾಧಾರಣ ಎಲ್ಲ ಊರಿನಲ್ಲಿ ಒಂದು ಇರ್ತದೆ ಸಾಮಾನ್ಯವಾಗಿ. ಹಾಗೆ ನಮ್ಮ ಊರಿನಲ್ಲಿ ಸಹ ಆ ಅರಸು ದೈವಗಳು ಹಾಗೆ ರಾಜನ ದೈವಗಳು ಕರೆಯಲ್ಪಡುವ ಆ ಉಳ್ಳಾಕ್ಲು ದೈವ ಪ್ರತಿಷ್ಠೆ ಆಗಲಿಕ್ಕಿದೆ. ಹಾಗೆ ಮುಂಚೆಯಲ್ಲಿ ಇದ್ದದ ಇಲ್ಲಿಗೆ ಆಗಬೇಕಾದಂತಹ ದೈವಗಳು ಹಾಗೆ ಯಾವುದಿನ್ನು ಆಗಬೇಕಾ ಯಾವುದು ಮುಂಚೆ ಪೂರ್ವದಲ್ಲಿ ಯಾವುದಿತ್ತ ಅದನ್ನು ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು ಇಲ್ಲಿ ಆಗಬೇಕಾದಂತಹ ದೈವಗಳನ್ನು ಇಲ್ಲಿಗೆ ಬರೆಸಿ ಅವರಿಗೆ ಬೇಕಾದಂತಹ ಒಂದು ಆ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಾಡ್ದು ನಾವು ಇಲ್ಲಿ ಸಾಧಾರಣ 26 ತಾರೀಕಿಂದ 28 ತಾರೀಕುವರೆಗೆ ಈ ಪ್ರತಿಷ್ಠಾ ಬ್ರಹ್ಮ ಕಲಶಕ್ಕೆ ಪೂರ್ವಾಂಗವಾಗಿ ಬೇಕಾದಂತಹ ಕಾರ್ಯಕ್ರಮಗಳು ಹಾಗೆ ವೈದಿಕ ಕಾರ್ಯಕ್ರಮಗಳು ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಮಾಡಿ 28ಕ್ಕೆ ಒಂದು ಆ ಶುಭ ಮುಹೂರ್ತದಲ್ಲಿ ಇಲ್ಲಿ ಆಗಬೇಕಾದ ದೈವಗಳು ಹಾಗೂ ಆ ರಾಜನ ದೈವಗಳು ಉಳ್ಳಾಲ್ತಿ ದೈವಗಳು ಎಲ್ಲ ದೈವಕ್ಕೆ ಸಂಬಂಧಪಟ್ಟ ದೈವಗಳನ್ನು ಪ್ರತಿಷ್ಠೆ ಆಗಲಿಕ್ಕಿದೆ. ಸುದ್ದಿವಂಚಲಿಗೆ ಸ್ವಾಗತ. ಕ್ರಿಸ್ಮಸ್ ಸಂಭ್ರಮದ ಆಚರಣೆದ ಹಿನ್ನೆಲೆಯಲ್ಲಿ ತೊಕ್ಕೋಟು ಒಳಪೇಟೆಯನ್ನು ವಿದ್ಯುತ್ ದೀಪದ ಜಗಮಗದ ಬಲ್ಪುಡು ಅಲಂಕರಿಸಿದರು. ತೊಕ್ಕೋಟು ಪೆರ್ಮನ್ನೂರು ಸ್ಪೋರ್ಟ್ಸ್ ಕ್ಲಬ್ದ ವತಿರ್ದು ವರ್ಷಂ ಪ್ರತಿದ ಲೆಕ್ಕನೆ ಈ ವಿದ್ಯುತ್ ದೀಪ ಅಲಂಕಾರ ಮಲ್ತದಿತ್ತದು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇಂದನ್ನು ಉದೀಪನ ಮಂತೇರು. ತೊಕ್ಕೋಡು ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಕ್ರಿಸ್ಮಸ್ ಸಂಭ್ರಮಗ ವಿಶೇಷ ಮೆರುಗು ಕೊರ್ಪಿನ ವಿದ್ಯುತ್ ದೀಪದ ಅಲಂಕಾರನು ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ವತಿರ್ದು ಅಟನೆ ಮಾಡಿದರು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ನಾಡೆ ಕತ್ತೆರ್ದು ವಿದ್ಯುತ್ ದೀಪ ಅಲಂಕಾರಕ್ಕೆ ಚಾಲನೆ ಕೊರಿಯರು. ಕತಾರ್ ಎಂಸಿಸಿ ಅಧ್ಯಕ್ಷರು ನವೀನ್ ಡಿಸೋಜಾ ವಿದ್ಯುತ್ ದೀಪ ಅಲಂಕಾರದ ಸ್ವಿಚ್ ಆನ್ ಮಲ್ತದ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ದ ಬೊಲ್ಪದ ಸೇವೆಗೆ ಮೆಚ್ಚುಗೆದ ಪಾತ್ರ ಪಂಡದ ಮಾತರೆಗ್ಲ ಕ್ರಿಸ್ಮಸ್ದ ಶುಭಾಶಯ ತೆರಿಪಾಯರು. ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದ ಯೇಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇಡೀ ಜಗತ್ತಿನಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸುವ ಇದು ಹಬ್ಬ ಆಗಿದೆ. ಎಲ್ಲರ ಮನೆಯಲ್ಲೂ ಲೈಟಿಂಗ್ಸ್, ಕ್ರಿಸ್ಮಸ್ ಟ್ರೀ ಎಲ್ಲವನ್ನು ನೋಡ್ತೇವೆ. ಅದೇ ರೀತಿ ನಮ್ಮ ತೊಕ್ಕೋಟು ಪರಿಸರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ವೈಬ್ರೆಂಟ್ ಫೀಲಿಂಗ್ ನಮಗೆ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ತಂದು ಕೊಡ್ತಾ ಇದೆ. ಕಳೆದ 1 ತಿಂಗಳಿಂದ ತುಂಬ ಕಷ್ಟಪಟ್ಟು ಅವರು ಈ ಲೈಟಿಂಗ್ಸನ್ನು ಇಲ್ಲಿ ಹಾಕಿದ್ದಾರೆ.
ಇದರ ಪ್ರತಿಫಲ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರು, ಅದೇ ರೀತಿ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಬಹಳ ತುಂಬ PSCಯ ಮೆಂಬರ್ಸ್ ಇಲ್ಲಿ ಇಲ್ಲ, ಹೊರದೇಶದಲ್ಲಿದ್ದಾರೆ. ಅಲ್ಲಿಂದಲೂ ನಮಗೆ ಅವರು ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಲೈಟಿಂಗನ್ನು ಮಾಡಲು ನಮಗೆ ಬಹಳಷ್ಟು ದಾನಿಗಳು ಸಹಕರಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಪರಿಸರದ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಸಿಸ್ಟರ್ ಜ್ಯೋತಿ, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ, ಉಳ್ಳಾಲ ನಗರಸಭಾ ಸದಸ್ಯರು ಬಾಸಿಲ್ ಡಿಸೋಜಾ, ವಿದ್ಯುತ್ ದೀಪ ಅಲಂಕಾರ ಕ್ರಿಸ್ಮಸ್ ಸಂಭ್ರಮಗ ವಿಶೇಷ ಮೆರುಗು ಕೊಡ್ತು ಪಂಡ ಕ್ರಿಸ್ಮಸ್ ಶುಭಾಶಯ ತೆರಿಪಾಯರು. ಇವತ್ತು ಈ ದೀಪವನ್ನು ಬೆಳಗಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ಕೊಟ್ಟಂತಹ ಪೆರ್ಮನೂರು ಗೇಮ್ಸ್ ಕ್ಲಬ್ ಇವರಿಗೆ ಅಭಿನಂದಿಸ್ತೇನೆ. ಹಾಗೂ ಪ್ರತಿ ಸಲ ಅವರು ಪ್ರತಿ ವರ್ಷವೂ ತುಂಬ ಕಷ್ಟಪಟ್ಟು ಅವರ ತ್ಯಾಗದ ಫಲವಾಗಿ ಈ ದಾರಿಯನ್ನು ಬೆಳಗಿಸಿ ಎಲ್ಲರಿಗೆ ಚಂದ ಕಾಣಿಸ್ತಾರೆ. ಮಾತ್ರವಲ್ಲ, ಹಬ್ಬಕ್ಕೆ ಒಂದು ಹೊಸ ಮೆರುಗನ್ನು ನೀಡುತ್ತಾರೆ. ಮಗದೊಮ್ಮೆ ಅವರ ಅಧ್ಯಕ್ಷರಿಗೆ ಹಾಗೂ ಸಂಘದ ಎಲ್ಲ ಸದಸ್ಯರಿಗೆ ಅಭಿನಂದಿಸ್ತೇನೆ. ಇಲ್ಲಿ ನೆರೆದ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ವರ್ಷಂಪ್ರತಿ ಅವರು ಈ ಒಂದು ನಮ್ಮ ತೊಕ್ಕೋಟು ಪರಿಸರದಲ್ಲಿ ದೀಪಾಲಂಕಾರವನ್ನು ಮಾಡಿ ಕ್ರಿಸ್ಮಸ್ದ ಅಂದವನ್ನು ಚೆಂದಗೊಳಿಸಿದರೆ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವಾ ಕಾರ್ಯಗಳು ಮಾಡಲು ದೇವರು ಭಗವಂತನ ಅವರಿಗೆ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತೇನೆ. ವಂದನೆಗಳು. ವರ್ಷಪ್ರತಿ ಇವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ಕ್ರಿಸ್ಮಸ್ ಟೈಮ್ ಲೈಟಿಗೆ, ಹೊಸ ವರ್ಷಕ್ಕೆ, ಈ ಸೈನ್ಸ್ ಸೆಬೆನ್ ಚರ್ಚಿ ಹಬ್ಬ ದಿವಸ ಅವ್ರು ಖಾಲಿ ಲೈಟಿನ ಕಾರ್ಯಕ್ರಮ ಮಾತ್ರ ಮಾಡೋದಲ್ಲ, ವರ್ಷ ಕಾರ್ಯಕ್ರಮದಲ್ಲಿ ಬಡವರಿಗೆ ಅಕ್ಕಿ ಕೊಡೋದು, ಬಡವರ ಶಾಲೆ ಬುಕ್ ಕೊಡೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಅವ್ರ ಮುಂದಿನ ದಿವಸದಲ್ಲಿ ದೇವರನ್ನ ಆಶೀರ್ವಾದ ಇರಲಿ, ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಲಿ. ಹೊರಗೆ ದೇಶದವರೆಲ್ಲ ಕ್ರಿಶ್ಚಿಯನ್ ಸಮುದಾಯದವರು ಅವ್ರಿಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಊರಿನ ಗಣ್ಯರು ಸಹಕಾರ ಮಾಡಿದ್ದಾರೆ. ಈ ಹಬ್ಬ ಒಳ್ಳೆ ರೀತಿಯಲ್ಲಿ ನಡೀಲಿ ಎಂದು ನೆನೆಸ್ಕೊಂಡು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಮ್ಯಾಕ್ಸಿಮ್ ಡಿಸೋಜಾ, ಉಪಾಧ್ಯಕ್ಷರು ಐವನ್ ಡಿಸೋಜಾ, ಕಾರ್ಯದರ್ಶಿ ಡಾಲ್ಫಿನ್ ಡಿಸೋಜಾ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದೇವೆ. ಸುದ್ದಿವಂಚಲಿಗೆ ಸ್ವಾಗತ. ತೊಕ್ಕೋಟು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಕ್ರಿಸ್ಮಸ್ ಸಂಭ್ರಮಾಚರಣೆದ ಹಿನ್ನೆಲೆಡು ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ CLC ತಂಡದ ಕುಲು ಕ್ರಿಸ್ಮಸ್ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಐತಾರ ರಾತ್ರಿ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ವಟಾರಡು ಅಟಣೆ ಮೆತ್ತಿದ್ದರು. ನಾಡೊರ್ಮೆ ಕ್ರಿಸ್ಮಸ್ ಸಂಭ್ರಮಾಚರಣೆದ ಗೌಜಿ ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಕ್ರಿಸ್ತ ಜನನದ ವಿಶೇಷ ಪೂಜಾ ಕಾರ್ಯಕ್ರಮಲಿನ ಐತಾರ ರಾತ್ರಿ ನಡಪಾಯಿರು. ಒಂದೇ ಪೊರ್ತು ಕ್ರಿಸ್ತ ಜನನದ ಸಂದೇಶನ್ ಸಾರುನ ಭಕ್ತಿಗೀತೆ ರಸಮಂಜರಿ ಕಿರು ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮನು ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ CLC मुतालिकेड पूजेद बೊಕ್ಕ अटणे माल्दित्तेरे. स्पीकर वर्क जायना कशे लाउड स्पीकर जर रेजिस्ट कर नसलो आता त्याला टच वर्क आणि हे उलयल्यार मोदे तो काही उलयना का जायत की कॉल करता सुंटर गाली ए सुंटर गाली मुझे बाईल काका सुंटर गाली बहुत असने जीवाची गांठ किती सुंटर गाली तुझे बाईल ये सुली गाली चली गाली बिरु गाली प्रणाकात गे राणी हले ऋषभ तू वेस्टर्न्स रायना दोस्ता किती आग रायन बरो मनीस सत्य चांगले राणी तू मुझं बरो आणि खरं इष्ट दी हात सांग सांग आणि एक दोन सांगता का हा ऋषभ तू रायना दोषी नका पळे हाय काय केले जायत राण्यामा पण ह्या रेड्याक सांगल्यारी समजाना ने रायन तू वेस्टर्न ऋषाला दुर्सादा किती आता तुझे मका आहे असं सेम लेक्चर गरसो गोटू बाहेर सांगी नाही हांगासर शिरको घालणं शिरकोन घालचे मनीस मुस्त असतात हा बरं
कसं तुझे व्हॉट्सअपवर फॉरवर्ड राहिले माका सांगताय ते सकट जमा पूण या घोड्या कशाने हितले सांगल्या रे समजना समजूनच्या रीतीन सांगल्या री समजता हा तर एक पलटी मार नो ड्रग्स दिता गॅरंटी दिता अच्छा सुनना वो तुम लोग मैंगलोर में वो क्या पिली डांस है ना पिली उसको बोलना वो करने के लिए बोलना तू अंगायो रे हांव तुका ड्रग्स दिता तू थिंगा वचून वागनास मुरे थिंगा वचून वागनास मुरे थिंगा वचून ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಕೇಕ್ ಕಟ್ ಮಲ್ತದ ಕ್ರಿಸ್ಮಸ್ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ದು ಕ್ರಿಸ್ಮಸ್ ಸಂದೇಶದ ಆಶೀರ್ವಚನದ ಪಾತ್ರ ಪಂಡೇರು 21 आयोगोसो संचालक डॉल्फिडी सोजा जोरात ताळी दिव्या गावपी आणि गंगा CLCचे मुखेलपण सगळ्यांक बरें चलता कंग्रॅच्युलेशन गॉड ब्लेस यू आणि सगळें कार्य आमी आतुरें राखून आसा बरेंत जावन दी देव बरें करूं ಅಭಿವೃದ್ಧಿ ಬೊಕ್ಕ ಕಲ್ಲಾಪು ಮೆಲ್ವಿನ್ ಡಿಸೋಜರನ ಮುತಾಲಿಕದ ತಂಡರ್ದು ಸಂಗೀತ ಕಾರ್ಯಕ್ರಮ ನಡಪಾಯಿರು नाच नाच तू नाच 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 जग सरकारे रैलाची गाडी जग 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 सरकारे रैलाची गाडी जग 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 सरकारे रैलाची गाडी ಸಂಗೀತ ರಸಮಂಜರಿ ಅಟನೆ ಮಲ್ತಿನ ಮೆಲ್ವಿನ್ ಡಿಸೋಜಾ ಕಲ್ಲಾಪು ಬೊಕ್ಕ ನಾಟಕ ರಚನೆ ನಿರ್ದೇಶನ ಮಲ್ತಿನ ಎಡ್ವರ್ಡ್ ಲೋಬೋ ಮೊಕ್ಲೆಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು आम्ही जोरान ताळयो दिव्या मगोचनो पेरमोणा मिळचे अपूर्वची तालेंता हांगासर दिसतात आमकां
हंगामी पाठिंबो दिव्या उल्हासूया हे जोरान ताळयो मगाच्यान सर्व पच्चे पेमणू तुमचो फोटो काढतो सद्या एक सर सैर्याने संगात आरविंचे ಪೆರ್ಮನೂರು ಸಿಎಲ್ಸಿ ಅಧ್ಯಕ್ಷರು ಜೋಸೆಫ್ ಡಿಸೋಜಾ, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ, ಕಾರ್ಯದರ್ಶಿ ಜ್ಯೋತಿ ಡಿಸೋಜಾ, 21 ಆಯೋಗದ ಸಂಚಾಲಕರು ಡಾಲ್ಫಿ ಡಿಸೋಜಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿವಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತ ಜನ್ಮದಿನದ ಸಂಧ್ಯಾ ಭಜನೆ 23 ತಾರೀಕು ಶನಿವಾರ 47ನೇ ದಿನಕ್ಕೆ ದುಂಬರಿದನು. ಬಾಯಾರು ಪದವದ ಶ್ರೀ ಮಹಮ್ಮಾಯಿ ಭಜನಾ ಮಂದಿರದಕ್ಕಲು ಶನಿವಾರ ಬಯ್ಯದ 47ನೇ ದಿನದ ಸಂಧ್ಯಾ ಭಜನೆಯನ್ನು ನಡೆಪಾದು ಕುರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶನಿವಾರ 47ನೇ ದಿನದ ಸಂಧ್ಯಾ ಭಜನೆ ನಡೆತನು. ಶ್ರೀ ಶಿವಪ್ರಸಾದ್ ಮೂರುಕಟ್ಟೆ ಕುಂಪಲ, ಶ್ರೀಮತಿ ರೇಣುಕಾ ಬೊಕ್ಕ, ಶ್ರೀ ಪ್ರಕಾಶ್ ಭಂಡಾರಿ ಗುಲಾಬಿ ಮೆಡಿಕಲ್ಸ್ ತೊಕ್ಕೋಟು, ಶ್ರೀಮತಿ ಪಲ್ಲವಿ ಬೊಕ್ಕ, ಶ್ರೀ ನಿಶಾಂತ್ ಶೆಟ್ಟಿ ಚೇತನನಗರ, ಶ್ರೀಮತಿ ಪ್ರಫುಲ್ಲ ಬೊಕ್ಕ, ಶ್ರೀ ಸುರೇಶ್ ಶೆಟ್ಟಿ ಚೇತನನಗರ, ಶ್ರೀಮತಿ ಸುಜಾತಾ ಚಂದ್ರನ್, ಶ್ರೀ ಅಭಿನವ್ ತೊಕ್ಕೋಟು, ಶ್ರೀಮತಿ ಭವ್ಯ ಬೊಕ್ಕ, ಶ್ರೀ ಸುರೇಶ್, ಕುಮಾರಿ ಮೈತ್ರಿ ಪಂಫೆಲ್ ತುಡರ್ ಬೆಳಗಾಯರು. ಶೆಟ್ಟಿ ಬೊಕ್ಕ ಭಾರತಿ ಶೆಟ್ಟಿ ದಂಪತಿ ನಕಲ ಸುಪುತ್ರ ನಚ್ಚಿನ ನಿಶಾಂತ್ ಶೆಟ್ಟಿ ಅಂಚಿನ ಪಲ್ಲವಿ ಅಕಲ ಮರ್ಮಲ್ ಅಕಲೆಲ್ಲ ಆತ್ಮೀಯದ ಸ್ವಾಗತ ಮತ್ತದಲ್ಲ. ಶ್ರೀಮತಿ ಪ್ರಫುಲ್ಲ ಸುರೇಶ್ ಶೆಟ್ಟಿ ಚೇತನ್ ನಗರ ಅಕಲೆಗೆ ಆತ್ಮೀಯವಾದ ಸ್ವಾಗತ ಮತ್ತದಲ್ಲ. ಶ್ರೀಮತಿ ಸುಜಾತಾ ಶ್ರೀ ಚಂದ್ರನ್ ಅಭಿನವ್ ಕುತ್ತಾರ್, ಶ್ರೀಮತಿ ಸುಜಾತ ಬಕ ಶ್ರೀಚಂದ್ರನ್, ಶ್ರೀಮತಿ ಸುಜಾತ ಇಂಗ್ಲ ಭಾರತಕ್ಕನ ಒಂಜಿ ಸಭಾಧ್ಯಕ್ಷರಾದ ಅವಲಕನೆ ಸಂಘಟನಾ ಚತುರಯಾದ ಪುನಚನ ಶ್ರೀಮತಿ ಕಸ್ತೂರಿ ಪಂಜಲ ಇಂಥ ಈ ಸಂದರ್ಭದ ಮಟ್ಟಿಗೂ ಜೋಡಣೆ ಆಗ್ತಾರೆ. ಅನೆಲ್ಲ ಈ ಸಂದರ್ಭದ ಕ್ಷೇತ್ರದ ಪರವಾದ ಆತ್ಮೀಯವಾದ ಸ್ವಾಗತ ಮತ್ತದಲ್ಲ. ಇಂಥ ಭಜನಾ ಸೇವೆ ನಡೆಪಾದ ಕೊರಪನಚನ ಮಹಮಾಯಿ ಭಜನಾ ಮಂದಿರ ಬಾಯಾರ ಪದವು ಮುಕ್ಲೆಗಳ ಆತ್ಮೀಯ ಗೌರವ ಅರ್ಪಣೆ. ಶಿವಪ್ರಸಾದ್ ಬೊಕ್ಕ, ರೇಣುಕಾ ಪ್ರಕಾಶ್, ಪಲ್ಲವಿ ಶ್ರೀ ನಿಶಾಂತ್ ಶೆಟ್ಟಿ, ಪ್ರಫುಲ್ಲ ಸುರೇಶ್ ಶೆಟ್ಟಿ, ಸುಜಾತಾ ಚಂದ್ರನ್ ಅವಲಕನೆ ಶ್ರೀಮತಿ ಕಸ್ತೂರಿ ಪಂಜ ಮಹಮ್ಮಾಯಿ ಭಜನಾ ಮಂದಿರ ವೆಚ್ಚಿತಿ ಮಾತೆಲ್ಲ ನಂದದೀಪಾಲದಿ ಕಾರ್ಯಕ್ರಮ ಶುಭ ಆರಂಭಗೊಳ್ಳುವುದು. ದೇಶ ನಂದಾದೀಪನಲ್ಲರೆ ನಮ್ಮೊಟ್ಟಿಗೂ ಬಂದ ಸೇರುಳ್ಳರೆ ಉಡುಪಿ ಶಂಕರಪುರ ಮಠದ ಪೂಜ್ಯ ಶ್ರೀ ಸಾಯಿ ಈಶ್ವರ ಗುರೂಜಿ ಎಲ್ಲದ ದಿನ ಈ ಕ್ಷೇತ್ರಕ್ಕೆ ಬರ್ತದೆ ನಮಗೆ ಮಾತ್ರೆಗಳ ಆಶೀರ್ವಾದ ಮಾಡ್ಬೇರಲ್ಲರೆ ಅವೆಲ್ಲಕನೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಜಾರದ ಬೆಟ್ಟು ಮೂಡುಶೆಟ್ಟೆ ಮುಗ್ಲರ್ದ ಎಲ್ಲದ
सरस्वती नमस्तुभ्यं वरदे कारुण्ये सिद्धिर्भवतु मे शरण्ये त्र्यम्बके देवी नारायणी ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆ. ಇವತ್ತು ಈ ಪುಣ್ಯ ಪರ್ವಕಾಲದಲ್ಲಿ ನನಗೂ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಸುತ್ತಮುತ್ತಲಿನ ಎಲ್ಲ ಬಂಧುಗಳಿಗೂ ಕೂಡ ಧಾರ್ಮಿಕ ಭಾವನೆಯಿಂದ ಇಲ್ಲಿ ನಡೆಯುವಂಥ ಭಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ರಿಗೂ ಕೂಡ ಪುಣ್ಯ ಸಂಪಾದನೆ ಮಾಡುವಂಥ ಸೌಭಾಗ್ಯ ಈ ಭಾಗದಲ್ಲಿ ಸಿಕ್ಕಿದೆ. ಈ ಪುಣ್ಯ ಪರ್ವ ಕಾಲದಲ್ಲಿ ತಾವೆಲ್ಲರಿಗೂ ಕೂಡ ಆರೋಗ್ಯವನ್ನು ಕರುಣಿಸಲಿ. ನಾವು ನಂಬುವಂಥ ದೇವರು ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಬಾಯರ್ ಪದವು ಶ್ರೀ ಮಹಾಮಾಯಿ ಭಜನಾ ಮಂದಿರದಕ್ಲು ಭಜನೆ ನಡಪಾತ್ ಕುರಿಯರು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗು ಪಸಕುರಲ್ದ ಇನ್ನಿತ ಸುದ್ದಿ ವಂಚಲು ಮುಗಿತಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಪಸಕುರಲ್ 24x7.